ಹರೇ ಕೃಷ್ಣ ಮಾತಾಜಿ. ಏನು ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಾತಾಜಿ. ಓಂ ನಮೋ ಭಗವತೆ ಸರಿ ಇದೆಯಾ ಮಾತಾಜಿ? ವಾಸುದೇವಾಯ. ಮಾತಾಜಿ ಶ್ಲೋಕ 75 ಹಾ ಆತ್ಮ 75 ಮಾತಾಜಿ. ನಾನು 76 ಹಾಕ್ತೆ. 76 ಮಾತಾಜಿ. 76 ಅದು ದೊಡ್ಡದಿದೆ ಸಾಕು ಅಂತ ಅನ್ಕೊಂಡ್ವಲ್ಲ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕಾಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿದಾಸ್ ಪ್ರಭುಜಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಇದು ಜೈ ಶ್ರೀ ಚೈತನ್ಯ ಹೇಳ್ಕೊಡ್ತೀನಿ, ಅದನ್ನ ನೀವೆಲ್ಲರೂ ಫಾಲೋ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಶಿಲ ಪ್ರಭುಪಾದ್ ಕಿ ಜೈ. ಸೊ ಇವತ್ತಿನ ತರಗತಿನ ಶುರು ಮಾಡೋಣಂತೆ. ಅದಕ್ಕಿಂತ ಮುಂಚೆ ನಾವು ಇವಾಗ ಏನನ್ನ ಓದ್ತಾ ಇದ್ದೀವಿ, ಯಾವ ಅಧ್ಯಾಯ, ಯಾವ ಸಂಪುಟ, ಯಾವ ಅಧ್ಯಾಯ ಅಂತ ಹೇಳ್ತೀರಾ? ಆದಿಲೀಲಾ ಅಧ್ಯಾಯ 6. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 6 ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವು ಇಲ್ಲಿ ತನಕ ನಾವು ಚೈತನ್ಯ ತತ್ವವನ್ನ ತಿಳ್ಕೊಂಡಿದೀವಿ, ನಿತ್ಯಾನಂದ ತತ್ವವನ್ನ ತಿಳ್ಕೊಂಡಿದೀವಿ, ಮತ್ತೆ ಈಗ ನಾವು ಅದ್ವೈತ ತತ್ವವನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವ್ ಇವಾಗ ಅದ್ವೈತ ಮತ್ತೆ ಆಚಾರ್ಯ ಆ ಎರಡು ಪದಗಳ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಅದ್ವೈತ ಅಂದ್ರೆ ಏನಂತ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಒಂದೇ. ಯಾರ್ಯಾರು ಒಂದೇ? ನಿತ್ಯಾನಂದರು, ವಿಷ್ಣುನು, ವಿಷ್ಣು ಮತ್ತೆ ಮಹಾವಿಷ್ಣು ಮತ್ತೆ ಅದ್ವೈತಾಚಾರ್ಯರು ಇಬ್ರು ಒಂದೇ ಅಂತ ತಿಳ್ಕೊಂಡ್ವಿ. ಆಚಾರ್ಯ ಅಂದ್ರೆ ಏನು? ಆಚಾರ್ಯ ಅಂತ ಯಾಕೆ ಹೇಳ್ತೀವಿ ನಾವು? ಅವ್ರನ್ನ ಅವ್ರ ಈ ಕೃಷ್ಣ ಪ್ರಜ್ಞೆಯನ್ನ ಅವರು ಎಲ್ಲರಿಗೂ ಪ್ರಚಾರ ಮಾಡ್ತಾರೆ, ಅದಕ್ಕೆ ಅವರು ಆಚಾರ್ಯರು. ಓಕೆ. ಮತ್ತೆ ಅವ್ರು ನಮ್ಗೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಏನನ್ನ ತಿಳಿಸ್ಕೊಡ್ತಾ ಇದಾರೆ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಈ ಅದ್ವೈತ ತತ್ವದಲ್ಲಿ ನಾವ್ ಏನನ್ನ ತಿಳ್ಕೊತಾ ಇದ್ವಿ? ಮುಖ್ಯವಾಗಿ ದಾಸತ್ವದ ಬಗ್ಗೆ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಇವಾಗ ಅದ್ವೈತಾಚಾರ್ಯರು ಹಿರಿಯರು, ಅದ್ವೈತಾಚಾರ್ಯರು ಹಿರಿಯರು, ಮತ್ತೆ ಚೈತನ್ಯ ಮಹಾಪ್ರಭುಗಳಿಗೆ ಗುರು ಸಮಾನ. ಆದ್ರೂ ಸಹ ಅವ್ರಿಗೆ ಯಾವ ಭಾವ ಇದೆ ಚೈತನ್ಯ ಮಹಾಪ್ರಭುಗಳಲ್ಲಿ? ದಾಸ್ಯ ಭಾವ ಇದೆ. ನಮ್ಗೆ ಇದ್ರ ಪೂರ್ತಿ, ನಮ್ಗೆ ಈ ಅಧ್ಯಾಯ ಪೂರ್ತಿ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ ಅವರು ಅಲ್ವಾ? ಸೊ ಅವ್ರು ಮೊದ್ಲು ಏನ್ ಹೇಳಿದ್ರು, ನಂದ ಮಹಾರಾಜ ಅವರು ಕೃಷ್ಣನ ತಂದೆ. ಆ ತಂದೆ ಆದ್ರೂ ಸಹ ಅವ್ರಿಗೆ ವಾತ್ಸಲ್ಯ ರಸದಲ್ಲಿ ಇದ್ರೂ ಸಹ ಅವ್ರಿಗೆ ದಾಸ್ಯ ಭಾವನೆ ಇತ್ತು ಕೃಷ್ಣನಲ್ಲಿ ಅಲ್ವಾ? ಸೊ ಅದೇ ತರಾನೇ ಅವರು ಏನ್ ಹೇಳಿದ್ರು, ಶಿವ, ಬ್ರಹ್ಮ, ಕುಮಾರರು, ನಾರದ ಮುನಿ ಅವ್ರೂ ಸಹ ದಾಸ್ಯತ್ವದಲ್ಲಿ ಇರ್ಲಿಕ್ಕೇನೆ ಅವ್ರು ಸಂತೋಷ ಪಡ್ತಾರೆ. ಹೆಚ್ಚು ಸಂತೋಷವನ್ನ ಅವಾಗ ಅವರು ಪಡ್ತಾರೆ. ಮತ್ತೆ ಅದಾದ್ಮೇಲೆ ನಾವು ಯಾರನ್ನ ತಿಳ್ಕೊಂಡ್ವಿ, ಈವನ್ ಯಾರೆಲ್ಲ ಗೋಸ್ವಾಮಿಗಳಿದ್ದಾರೆ, ಮತ್ತೆ ಚೈತನ್ಯ ಮಹಾಪ್ರಭುಗಳ ಸಂಗಾತಿಗಳಾಗಿ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಸಹ ಚೈತನ್ಯ ಮಹಾಪ್ರಭುಗೆ ಆ ದಾಸತ್ವದಲ್ಲಿದ್ದಾಗಲೇ ತುಂಬಾ ಆನಂದ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ? ಮತ್ತೆ ನಮ್ಗೆ ಯಾರನ್ನ ಹೇಳಿದ್ರು, ರಜವಾಸಿಗಳಲ್ಲಿ ದಾಸ್ಯ ಭಾವದಲ್ಲೇನೆ ಕೃಷ್ಣನಿಗೆ ಅವಳು ಸೇವೆಯನ್ನ ಮಾಡ್ತಾಳೆ. ಮತ್ತೆ ಗೋಪಿಕಾಸ್ತ್ರೀಯರೆಲ್ಲರೂ ಸಹ ದಾಸ್ಯ ಭಾವದಲ್ಲೇ ಸೇವೆ ಮಾಡ್ತಾರೆ. ಅದರಲ್ಲಿ ಎಲ್ಲಾ ಗೋಪಿಯರಿಗಿಂತ ಶ್ರೇಷ್ಠಳಾದಂತಹ ಶ್ರೀಮತಿ ರಾಧಾರಾಣಿನೂ ಸಹ ದಾಸ್ಯ ಭಾವದಲ್ಲೇ ಸೇವೆ ಮಾಡ್ತಾಳೆ. ಈವನ್ ಲಕ್ಷ್ಮಿ ಅಲ್ವಾ? ಲಕ್ಷ್ಮಿನೂ ಸಹ ಯಾವಾಗ್ಲೂ ಅವಳು ಭಗವಂತ ಅವಳನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ, ಹೃದಯ ಕಮಲದಲ್ಲಿ ಇಟ್ಕೊಂಡಿದ್ದಾರೆ. ಆದ್ರೂ ಸಹ ಅವಳು ಯಾವಾಗ ಸಂತೋಷ ಅಂತ ಹೇಳ್ತಾಳೆ, ಅವಳು ಭಗವಂತನ ಪಾದ ಸೇವೆಯನ್ನ ಮಾಡಿದಾಗನೇ ಸಂತೋಷ ಅಂತ ಹೇಳ್ತಾಳೆ. ಮತ್ತೆ ಅದಾದ್ಮೇಲೆ ಭಗವಂತನಿಗೆ ಅಂದ್ರೆ ಕೃಷ್ಣನಿಗೆ 16,108 ಪತ್ನಿಯರಿದ್ದಾರೆ. ಅವರೆಲ್ಲರೂ ಸಹ ಯಾವ ತರ ಯೋಚನೆ ಮಾಡ್ತಾರೆ, ನಾವು ಕೃಷ್ಣನ ಮನೆ ಕೆಲಸದವರು ಅಂತ ಹೇಳ್ಬಿಟ್ಟು ಆತರ ಯೋಚನೆ ಮಾಡ್ತಾರೆ ಅಲ್ವಾ? ಅಂದ್ರೆ ಎಲ್ಲರೂ ಸಹ ದಾಸ್ಯ ಭಾವದಲ್ಲೇನೆ ಮಾಡ್ತಾ ಇದಾರೆ. ಈಗ ಯಾರನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಈಗ ಇನ್ಯಾರೆಲ್ಲ ದಾಸ್ಯ ಭಾವದಲ್ಲಿ ಭಗವಂತನ ಜೊತೆ ಅವರು ಒಡನಾಟ ಇಟ್ಕೊಂಡಿದ್ದಾರೆ, ಮತ್ತೆ ದಾಸ್ಯ ಭಾವದಲ್ಲಿನೇ ಅವರು ಹೆಚ್ಚು ಆನಂದವನ್ನ ಪಡೀತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಶ್ಲೋಕ 76. ಅನೇರಕಿ ಕಥಾ ಬಲದೇವ ಮಹಾಶಯ ಯಾನ್ರ ಭಾವ ಶುದ್ಧ ಸಖ್ಯ ವಾತ್ಸಲ್ಯಾದಿಮಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನೇ ಓದ್ತೀನಿ ಮಾತಾಜಿ. ಇದು ಅನೇರಕಿ ಕಥಾ ಬಲದೇವ ಮಹಾಶಯ ಯಾಂಗ್ರ ಭಾವ ಶುದ್ಧ ಸತ್ಯ ವಾತ್ಸಲ್ಯಾದಿಮಯ. ಅನೇರ ಇತರರ ಈ ಕಥಾ ಹೇಳಲೇನುಂಟು. ಬಲದೇವ ಪ್ರಭು ಬಲರಾಮನು, ಮಹಾಶಯ ಮಹಾಪುರುಷ, ಯಾಂಗ್ರ ಅವನ ಭಾವ ಮನೋಲಹರಿ, ಶುದ್ಧ ಸತ್ಯ ಪರಿಶುದ್ಧ ಸ್ನೇಹ, ವಾತ್ಸಲ್ಯ ಆದಿಮಯ ಪಿತೃಪ್ರೇಮದ ಛಾಯೆಯಿಂದ ಕೂಡಿದ. ಅನುವಾದ: ಇತರರ ಮಾತು ಹಾಗಿರಲಿ, ದೇವೋತ್ತಮ ಪರಮ ಪುರುಷನಾದ ಬಲರಾಮನು ಕೂಡ ಕೃಷ್ಣನ ಬಗೆಯ ಪರಿಶುದ್ಧ ಸ್ನೇಹ ಹಾಗೂ ಪಿತೃಪ್ರೇಮದ ಭಾವನೆಗಳನ್ನು ಇರಿಸಿಕೊಂಡಿದ್ದಾನೆ. ಪ್ರಭು ಬಲರಾಮನು ಭಾವಾರ್ಥ: ಪ್ರಭು ಬಲರಾಮನು ಶ್ರೀಕೃಷ್ಣನು ಅವತರಿಸುವುದಕ್ಕೂ ಮೊದಲೇ ಹುಟ್ಟಿದವನು. ಹೀಗಾಗಿ ಬಲರಾಮನು ಕೃಷ್ಣನಿಗೆ ಪೂಜ್ಯ ಹಿರಿಯಣ್ಣ. ಆದರೂ ಅವನು ಕೃಷ್ಣನ ನಿರಂತರ ದಾಸನಾಗಿಯೇ ಕಾರ್ಯನಿರ್ವಹಿಸಿದನು. ಆಧ್ಯಾತ್ಮಿಕ ವ್ಯೋಮದಲ್ಲಿ ಸಕಲ ವೈಕುಂಠ ಗ್ರಹಗಳು ಚತುರ್ವ್ಯೂಹ ಎಂಬ ಹೆಸರಿನಲ್ಲಿ
ಕೃಷ್ಣನ 4 ವಿಸ್ತರಣೆಗಳಿಂದ ಪ್ರಬಲವಾಗಿದೆ. ಅವು ಬಲರಾಮನಿಂದ ಆದ ನೇರ ವಿಸ್ತರಣೆಗಳು. ಆಧ್ಯಾತ್ಮಿಕ ವ್ಯೋಮದ ಪ್ರತಿಯೊಬ್ಬರು ತಾವು ಪ್ರಭುವಿನ ದಾಸರೆಂದು ಭಾವಿಸುತ್ತಾರೆ. ಇದು ಕೃಷ್ಣನ ವೈಶಿಷ್ಟ್ಯ. ಸಾಮಾಜಿಕ ರೀತಿ ರಿವಾಜುಗಳ ಪ್ರಕಾರ ಒಬ್ಬ ವ್ಯಕ್ತಿಯು ವಯಸ್ಸಿನಲ್ಲಿ ಕೃಷ್ಣನಿಗೆ ಹಿರಿಯನಾಗಿದ್ದರೂ ವಾಸ್ತವವಾಗಿ ಕೃಷ್ಣನ ಸೇವೆಯಲ್ಲಿ ನಿರತನಾಗುತ್ತಾನೆ. ಆದ್ದರಿಂದ ಆಧ್ಯಾತ್ಮಿಕ ವ್ಯೋಮದಲ್ಲಾಗಲಿ ಐಹಿಕ ಆಕಾಶದಲ್ಲಿಯಾಗಲಿ ಯಾರೂ ಕೃಷ್ಣನನ್ನು 2ನೇ ಸ್ಥಾನದಲ್ಲಿರಿಸುವಂತಿರಲಿಲ್ಲ. ಅವನಿಂದ ಸೇವೆ ಬಯಸುವಂತೆಯೂ ಇಲ್ಲ. ಇದಕ್ಕೆ ಪ್ರತಿಯಾಗಿ ಪ್ರತಿಯೊಬ್ಬರೂ ಕೃಷ್ಣನ ಸೇವೆಯಲ್ಲಿ ನಿರತರಾಗುತ್ತಾರೆ. ಇರುತ್ತಾ ಒಬ್ಬ ವ್ಯಕ್ತಿಯು ಕೃಷ್ಣನ ಸೇವೆಯಲ್ಲಿ ಹೆಚ್ಚು ಹೆಚ್ಚಾಗಿ ತನ್ಮಯನಾದಷ್ಟು ಆ ವ್ಯಕ್ತಿಯು ಪ್ರಮುಖನಾಗುತ್ತಾನೆ. ಅದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ವ್ಯಕ್ತಿಯ ಲೋಕೋತ್ತರ ಕೃಷ್ಣ ಸೇವೆ ಮಾಡುವುದರಿಂದ ದೂರವಿದ್ದಷ್ಟು ಐಹಿಕ ಕಾಲುಷ್ಯವೆಂಬ ದುರ್ದವ್ಯವನ್ನು ಸ್ವಾಗತಿಸುತ್ತಾನೆ. ಐಹಿಕ ಜಗತ್ತಿನಲ್ಲಿ ಭೋಗವಾದಿಗಳು ಭಗವಂತನ ಸರಿಸಮಾನರಾಗಲು ಇಲ್ಲವೇ ದೇವರೊಡನೆ ಸ್ಪರ್ಧಿಸಲು ಪ್ರಯತ್ನಿಸುತ್ತಾರೆ. ಆದರೂ ಪ್ರತಿಯೊಬ್ಬರೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಗವಂತನ ಸೇವೆಯಲ್ಲಿ ಮಗ್ನರಾಗುತ್ತಾರೆ. ವ್ಯಕ್ತಿಯು ಕೃಷ್ಣ ಸೇವೆಯನ್ನು ಮರೆತಷ್ಟು ಆತ ದಿನೇ ದಿನೇ ಮೃತನಾಗುತ್ತಿದ್ದಾನೆ ಎಂದು ಪರಿಗಣಿತವಾಗುತ್ತದೆ. ಆದ್ದರಿಂದ ವ್ಯಕ್ತಿಯು ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡಷ್ಟು ಕೂಡಲೇ ತಾನು ಕೃಷ್ಣದಾಸನೆಂಬ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದ್ರು. ಸೊ ಬೇರೆಯವ್ರ ಬಗ್ಗೆ ಹೇಳೋದಿರ್ಲಿ, ಬೇರೆಯವ್ರ ಬಗ್ಗೆ ನಾವು ಇಷ್ಟು ತನಕ ನಾವು ಎಲ್ಲರನ್ನು ಸಹ ಕೃಷ್ಣನ ದಾಸನಾಗಿರ್ಲಿಕ್ಕೇನೆ ಅವ್ರು ಇಚ್ಛೆ ಪಡ್ತಾರೆ, ಮತ್ತೆ ಅವರು ಅದರಲ್ಲೇ ತುಂಬಾ ಹೆಚ್ಚು ಆನಂದವನ್ನ ಪಡಿತಾರೆ. ನೋಡಿ, ಸೇವಕ ಆಗೋದ್ರಲ್ಲಿ ಆನಂದ ಪಡಿತಾ ಇದ್ದಾರೆ ಅವರೆಲ್ಲರನ್ನು ಸಹ. ಸೊ ಇವ್ರು ಇಷ್ಟೊತ್ತು ಹೇಳಿರೋರ ಬಗ್ಗೆ ಇರ್ಲಿ, ಈಗ ದೇವೋತ್ತಮ ಪರಮಪುರುಷನಾದ ಬಲರಾಮ ಸಹ ಕೃಷ್ಣನ ಬಗ್ಗೆ ಪರಿಶುದ್ಧ ಸ್ನೇಹ ಹಾಗೂ ಪಿತೃ ಪ್ರೇಮದ ಭಾವನೆಗಳನ್ನ ಇರಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಅಲ್ವಾ. ಇವಾಗ ನಾವು ತಿಳ್ಕೊಂಡಿರೋ ಹಾಗೇನೆ ಬಲರಾಮ ಯಾವ ರಸದಲ್ಲಿ ಕೃಷ್ಣನೊಂದಿಗೆ ಅವರು ಅಂದ್ರೆ ಸೇವೆಯನ್ನ ಮಾಡ್ತಾರೆ ಅಥವಾ ಆ ಒಂದು ಒಡನಾಟ ಅಥವಾ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಬಲರಾಮ? ಶಾಂತರಸ, ದಾಸ್ಯರಸ, ಎಲ್ಲಾ ರಸದಲ್ಲಿ ಎಲ್ಲಾ ರಸದಲ್ಲಿ ಇದ್ದಾರೆ ಅಲ್ವಾ. ಸೊ ಬಲರಾಮ ಒಬ್ರನೇ ಕೃಷ್ಣನಿಗೆ ಎಲ್ಲಾ ರಸದಲ್ಲೂ ಸೇವೆಯನ್ನ ಮಾಡೋದು ಅಲ್ವಾ. ಸೊ ಯಾವ ರಸದಲ್ಲಿ ಹೇಗ್ ಮಾಡಿದಾರೆ ಅಂತ ಎಕ್ಸಾಂಪಲ್ಸ್ ಯಾರಾದ್ರೂ ಹೇಳ್ತೀರಾ? ಉಮಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಶಾಂತರಸ ಅಂದ್ರೆ ಅವನ ಎಲ್ಲಾ ಒಂದು ಕೃಷ್ಣನ ಹತ್ರ ಇರೋ ಎಲ್ಲಾನು ಬಲರಾಮನಾಗೆ ಇದು ಅಂದ್ರೆ ಅವನ ಒಂದು ನವಿಲ್ಗೆರೆ ಇರ್ಲಿ ಅಥವಾ ಅವನ ಕೊಳಲಿರ್ಲಿ, ಅವನಿಗೆ ಸಂಬಂಧಪಟ್ಟ ಎಲ್ಲಾ ವಸ್ತುಗಳು ಸಹ ಶಾಂತರಸದಲ್ಲಿ ಅಂದ್ರೆ ಬಲರಾಮನಾಗಿ ಇದು ಮಾಡಿದ. ಓಕೆ. ಮತ್ತೆ ಅವರು ದಾಸ್ಯರಸ, ಇವಾಗ ದಾಸ್ಯರಸದ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ಹೇಳಿ ಮಾತಾಡಿ, ಎಕ್ಸಾಂಪಲ್ ಹೇಳಿ. ನಾವ್ ಎಲ್ಲಿ ನೋಡಿದ್ವಿ ಅಂದ್ರೆ ಅವ್ರು ಯಾವಾಗ್ಲೂ ದಾಸ್ಯ ಭಾವದಲ್ಲೇ ಇರ್ತಾರೆ, ಬಟ್ ನಮ್ಗೆ ಆ ಕಣ್ಣು ಕಾಣಿಸ್ಬೇಕು, ಇದು ದಾಸ್ಯ ಭಾವದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅನ್ನಕ್ಕೆ. ಲಕ್ಷ್ಮಣನಾಗೆ ಅವರು ಸದಾ ರಾಮನ ಸೇವೆ ಮಾಡ್ತಾ ಇದ್ರು. ಮಾತಾಜಿ. ಅದು ಮತ್ತೆ ಸಖನಾಗಿ ಅವ್ರು ಯಾವಾಗ್ಲೂ ಗೋಪಬಾಲ ಜೊತೆಗೆ ಅವನ ಕಾಲನ್ನು ಒತ್ತೋದು ಇದೆಲ್ಲ ಮಾಡ್ತಾ ಇದ್ದಿದ್ರು. ಆಮೇಲೆ ವಾತ್ಸಲ್ಯ ಭಾವದಲ್ಲಿ ಅವರು ಯಾವಾಗ್ಲೂ ಅವರನ್ನ ಕಾಪಾಡುವ ರೀತಿ, ಆತರ ಅವನಿಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅವ್ನ ಕಾಪಾಡುವ ರೀತಿ. ಇವನ್ ತಾಯಿ ಯಶೋಧ ಮಾತಿದ್ರು ಕೂಡ ಆ ಸಮಯದಲ್ಲಿ ಅವನ ಪರವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದಿದ್ರು. ಹೀಗೆ ಅವರು ವಾತ್ಸಲ್ಯ ಮಾಧುರ್ಯ ಭಾವ. ಮಾಧುರ್ಯದಲ್ಲಿ ಯಾವ ಸಖಿಯಾಗಿರ್ತಾಳೆ ಅವಳು? ಮತ್ತೆ ಆದಿಶೇಷನಾಗಿ ಯಾವಾಗ್ಲೂ ಪರಮಾತ್ಮ ಅವನ ಮೇಲೆ ಮಲ್ಕೊಂಡಿರೋ ಹಾಗೆ ಮಾಡ್ತಾರೆ ಪ್ರಭು. ಮತ್ತೆ ಸಖಿಯಾಗಿ ಮಾತಾಜಿ ಯಾವ ಸಖಿ ಅವರು? ಹರೇ ಕೃಷ್ಣ. ಬಲರಾಮ ಯಾವ ಸಖಿಯಾಗಿ ಬರ್ತಾರೆ? ನೆನಪಿಲ್ಲ ಅದೇ ನನಗೂ ನೆನಪು ಬರ್ತಾ ಇಲ್ಲ. ಬಟ್ ನಲ್ಲಿ ಅವರು ಸಖಿಯಾಗೂ ಸಹ ಅವರು ಅಂದ್ರೆ ಏನ್ ಹೇಳ್ತಾರೆ, ಮಾಧುರ್ಯ ಭಾವದಲ್ಲೂ ಸಹ ಕೃಷ್ಣನ ಜೊತೆ ಅವರು ಆ ರಸವನ್ನ ಇಟ್ಕೊಂಡಿದ್ದಾರೆ ಅವರು. ಅಂದ್ರೆ ಯಾವುದೇ ರಸದಲ್ಲಿದ್ರು ಸಹ ಅಲ್ಲಿ ಅವ್ರಿಗೆ ನಾನು ಹಿರಿಯ, ನನಗೆ ಕೃಷ್ಣ ಸೇವೆ ಮಾಡ್ಬೇಕು ಅನ್ನೋ ಒಂದು ಭಾವ ಇರೋದೇ ಇಲ್ಲ. ಗೋಪಾದೇವಿಯಾಗಿ ಬರ್ತಾರಲ್ವಾ ಮಾತಾಜಿ? ಗೋಪದೇವಿನಾ ಮಾತಾಜಿ? ಅದು ಕೇಳಿಲ್ಲ ಮಾತಾಜಿ. ಇನ್ನ ಒಬ್ರು ಮಂಜರಿನೋ ಅಥವಾ
ದಾಸಿ ಅಂದ್ರೆ ಇದು ಯಾರು ಹೇಳ್ತಾರೆ ಅಷ್ಟ ಸಖಿಯರಿದಾರಲ್ಲ ಅವರಲ್ಲಿ ಒಬ್ರಾಗಿ ಬರ್ತಾರೆ ಮಾತಾಜಿ. ಹೆಸರು ನನಗೆ ಕರೆಕ್ಟ್ ಆಗಿ ಜ್ಞಾಪಕ ಬರ್ತಿಲ್ಲ. ಸೊ ಬಲರಾಮ ಹಾಗೆ ಬರ್ತಾರೆ ಅವರು. ಅಂದ್ರೆ ಮಾಧುರ್ಯ ರಸದಲ್ಲೂ ಸಹ ಕೃಷ್ಣನ ಜೊತೆ ಅವರು ಸಂಬಂಧ ಇಟ್ಕೊಂಡಿದ್ದಾರೆ. ಅಂದ್ರೆ 5 ರಸದಲ್ಲೂ ಸಹ ಬಲರಾಮ ಕೃಷ್ಣನ ಜೊತೆ ನಿತ್ಯಾನಂದ ಒಡನಾಟ ಪ್ರಭು ಆಗಿಯೂ ಇಟ್ಕೊಂಡಿದ್ದಾರೆ. ಸೇವೆ ಮಾಡಿರ್ತಾರಲ್ಲ ಮಾತಾಜಿ. ಹಾ ಮಾತಾಜಿ. ನಿತ್ಯಾನಂದ ಪ್ರಭು ಆಗಿ ಸೇವೆ ಮಾಡಿರ್ತಾರೆ. ಹಾ ಹೌದು ಮಾತಾಜಿ. ಸೊ ಇವಾಗ ನಾವ್ ಇನ್ನ ಒಂದು ನೋಡ್ಬೇಕು ಅಂತಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಅವರು ದೇವಕಿಯ ಗರ್ಭದೊಳಗಡೆ ಬರ್ಲಿಕ್ಕಿನ ಮುಂಚೆ ಬಲರಾಮ ಮಾತಾಜಿ ಇರ್ತಾರೆ ಅವರು ಅಲ್ವಾ? ಅನಂಗ ಮಂಜರಿ ಅಂತ ಹೇಳ್ತಾರೆ ಮಾತಾಜಿ. ಅನಂಗ ಮಂಜರಿನ ಮಾತಾಜಿ. ಅನಂಗ ಮಂಜರಿ ಯಂಗರ್ ಸಿಸ್ಟರ್ ಶ್ರೀಮತಿ ರಾಧಿರಾಣಿ. ಹಾ ಓಕೆ. ಅನಂಗ ಮಂಜರಿಯಾಗಿ ಬರ್ತಾರೆ ಅಂತ ಮಾತಾಜಿ ಹೇಳ್ತಾ ಇದ್ದಾರೆ. ಸೊ ಬಲರಾಮ ಈಗ ಆ ಮಾಧುರ್ಯ ರಸದಲ್ಲೂ ಸಹ ಕೃಷ್ಣನ ಜೊತೆ ಅವರು ಒಡನಾಟ ಇಟ್ಕೊಂಡಿದ್ದಾರೆ. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬಲರಾಮ 5 ರಸದಲ್ಲೂ ಸಹ ಕೃಷ್ಣನಿಗೆ ಅವರು ಸೇವೆಯನ್ನ ಮಾಡ್ತಾರೆ. ಮತ್ತೆ ನಾವ್ ಇನ್ನೊಂದು ನೋಡಿರೋ ಹಾಗೇನೆ ದೇವಕಿಯ ಗರ್ಭದೊಳಗಡೆ ಕೃಷ್ಣ ಬರ್ಲಿಕ್ಕಿನ ಮುಂಚೆ ಬಲರಾಮ ಬರ್ತಾರೆ ಅಲ್ವಾ? ಬಲರಾಮ ಅದ್ರಲ್ಲಿ ಇರ್ತಾರೆ, ಗರ್ಭದಲ್ಲಿ ಇರ್ತಾರೆ. ಮತ್ತೆ ಗರ್ಭಸ್ರಾವ ಆಗೋ ತರ ನಾವ್ ಅನ್ಕೋತೀವಿ ಅಲ್ವಾ? ಅಂದ್ರೆ ಭಗವಂತ ಏನ್ ಮಾಡ್ತಾರೆ, ಯೋಗ ಮಾಯೆಗೆ ಹೇಳ್ತಾರೆ ಅಲ್ವಾ? ಸೊ ನೀನು ಈ ಒಂದು ಗರ್ಭವನ್ನ ರೋಹಿಣಿ ಮಾತೆಯ ಗರ್ಭಕ್ಕೆ ನೀನು ವರ್ಗಾಯಿಸು ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ನಮ್ಗೆ ಆಚಾರ್ಯರು ಅದರ ಇನ್ನರ್ ಮೀನಿಂಗ್ ಏನನ್ನ ಅವರು ಹೇಳ್ತಾರೆ ಅಂತಂದ್ರೆ ಈಗ ಆ ಒಂದು ಗರ್ಭವನ್ನ ಶುಚಿ ಮಾಡಿದ್ದಾರೆ. ಭಗವಂತ ಬರ್ತಾ ಇದ್ದಾನೆ ಅಲ್ವಾ? ಭಗವಂತ ಬರ್ಲಿಕ್ಕಿನ ಮುಂಚೆ ಅವರು ಬಲರಾಮ ಬಂದು ಅವ್ರು ಅದನ್ನ ಶುಚಿಗೊಳಿಸಿ ಆ ಕೃಷ್ಣನಿಗೆ ಅಲ್ಲಿ ಗರ್ಭ ಧರಿಸ್ಲಿಕ್ಕೆ ಅಲ್ಲಿ ಒಂದು ಸರಿಯಾದ ವಾತಾವರಣವನ್ನ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಅಂದ್ರೆ ಯಾವುದೇ ಒಂದು ಸಮಯದಲ್ಲಿ ತಗೊಂಡ್ರು ಸಹ ಅವರು ಕೃಷ್ಣನಿಗೆ ಸೇವೆಯನ್ನೇ ಮಾಡುತ್ತರ ಇರ್ತಾರೆ. ಅವರು ಹಿರಿಯರಾಗಿ ಬರ್ಲಿ. ಹರೇ ಹೇಳಿ ಕೃಷ್ಣ ಮಾತಾಜಿ. ಅವರು ಹಾ ಮೊದಲ 6 ಗರ್ಭ ಆಸುರಿ ಹಾ ಗರ್ಭ ಆಸುರಿ ಗರ್ಭ ಆಗಿರುತ್ತೆ. ಆಸುರಿ ಗರ್ಭ ಹೌದು. ಆಗಿತ್ತು ಅವರದು. ಹ್ಮ್ ಅವರೆಲ್ಲ ಅವ್ರನ್ನೆಲ್ಲ ಕೊಂದಿದಾನಲ್ಲ ಕಂಸ. ಹಾ ಹಾ ಆಸುರಿ ಹಾ ಗರ್ಭ ಆಗಿದ್ದರಿಂದ ಅದನ್ನ ಹ್ಮ್ ಅವರು ಸರಿಯಾಗಿ ಮಾಡ್ಲಿಕ್ಕೆ ಅಂದ್ರೆ ಹಾ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ. ಹಾ ಸೊ ಅದನ್ನ ಬಲರಾಮ ಆ ಶುಚಿಗೊಳಿಸಿ ಗರ್ಭಸ್ರಾವ ಆದಾಗೆ ಮಾಡಿ ಆಮೇಲೆ ಅಲ್ಲಿಂದ ಅವರು ರೋಹಿಣಿ ಗರ್ಭಕ್ಕೆ ವರ್ಗಾಯಿಸಲ್ಪಟ್ರು ಹಾ ಅಲ್ವಾ? ಮಾತಾಜಿ. ಹೌದು ಮಾತಾಜಿ. ಅಂದ್ರೆ ಅದನ್ನ ನಾವೇನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಂದ್ರೆ ಬಲರಾಮ ಯಾವಾಗ್ಲೂ ಸಹ ಕೃಷ್ಣನ ಆ ಒಂದು ಏನು ಸೇವೆಯಲ್ಲೇನೆ ಅವ್ರು ನಿರತರಾಗಿರ್ತಾರೆ. ಅಂದ್ರೆ ಇವಾಗ ಕೃಷ್ಣ ಇವಾಗ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಎಲ್ಲೋ ಪ್ರತಿಯೊಂದು ಸಹ ಬಲರಾಮನೆ. ಕೃಷ್ಣನ ಪರಿಕರಗಳು ಅಂತ ನಾವೇನ್ ಹೇಳ್ತೀವಿ, ಪ್ಯಾರಾಫರ್ನೇಲಿಯಾಸ್ ಅಂತ, ಅವೆಲ್ಲನೂ ಸಹ ಕೃಷ್ಣ. ಈವನ್ ಆ ಧಾಮ ಅಂತ ನಾವೇನ್ ಹೇಳ್ತೀವಿ, ಬೃಂದಾವನ ಧಾಮ, ಅದನ್ನು ಸಹ ಬಲರಾಮನೆ. ನಾವ್ ಯಾವುದೇ ಹೆಸರು ಹೇಳಿ ಅದು ಬಲರಾಮನಾಗೆ ಇರ್ತಾರೆ. ಇವಾಗ ಕೃಷ್ಣ ಹಾಕೊಂಡಿರೋದು ಎಲ್ಲ ಪ್ರತಿಯೊಂದನ್ನು ಸಹ ಬಲರಾಮನೇ. ಕೃಷ್ಣ ಏನೆಲ್ಲ ಅವರು ಅನುಭವಿಸ್ಬೇಕು ಅಂತ ಅವ್ರು ಇಚ್ಛೆ ಪಡ್ತಾರೋ ಅದೆಲ್ಲನೂ ಬಲರಾಮನೆ. ಒಂದು ಕೊಳಲಾಗ್ಲಿ, ಇವಾಗ ಮಾತಾಜಿ ಕೊಳಲು, ನವಿಲುಗಿರಿ, ಮತ್ತೆ ಅವ್ರು ಹಾಕೊಂಡಿರೋ ಒಂದು ಏನು ಜನಿವಾರನೇ ಆಗಿರ್ಲಿ, ಪೀತಾಂಬರ ಏನೇ ಆಗಿರ್ಲಿ, ಅದೆಲ್ಲನೂ ಸಹ ಬಲರಾಮ. ಅಂದ್ರೆ ಬಲರಾಮ ಯಾವಾಗ್ಲೂ ಸಹ ಕೃಷ್ಣನಿಗೆ ಸೇವೆಯ ಭಾವದಲ್ಲೇ ಇರ್ತಾನೆ. ಸೊ ಇಲ್ಲಿ ಇವಾಗ ಬಲರಾಮನಾಗಿ ಬಂದಾಗ ಅವನು ಹಿರಿಯಣ್ಣ ಅಲ್ವಾ? ಹಿರಿಯಣ್ಣ ಆದ್ರೂ ಸಹ ಇವಾಗ ಲಕ್ಷ್ಮಣ ಆದ್ರೂ ಅವನು ತಮ್ಮ ಅಲ್ವಾ? ಆದ್ರೆ ಇಲ್ಲಿ ಬಲರಾಮ ಹಿರಿಯಣ್ಣ ಆದ್ರೂ ಸಹ ಅವನು ಆ ದಾಸ್ಯ ಭಾವದಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭು ಬಲರಾಮ ಶ್ರೀಕೃಷ್ಣ ಅವತರಿಸುವುದಕ್ಕೂ ಮೊದಲೇ ಹುಟ್ಟಿದವನು. ಹೀಗಾಗಿ ಬಲರಾಮನು ಕೃಷ್ಣನಿಗೆ ಪೂಜ್ಯ ಹಿರಿಯಣ್ಣ. ಆದರೂ ಅವನು ಕೃಷ್ಣನ ನಿರಂತರ ದಾಸನಾಗಿಯೇ ಕಾರ್ಯವಹಿಸಿದನು ಅಲ್ವಾ? ನಾವು ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಎಷ್ಟೊಂದು ಫೋಟೋದಲ್ಲಿ ನೋಡಿದೀವಿ. ಕೃಷ್ಣ ಅವರು ಗೋಗಳನ್ನ ಕಾಯ್ಲಿಕ್ಕೋಸ್ಕರ ಅವರು ವನಕ್ಕೆ ಹೋದಾಗ ಅವ್ರಿಗೆ ದಣಿವಾದಾಗ ಅವರು ಏನು ಬಲರಾಮನ ತೊಡೆ ಮೇಲೆ ಮಲ್ಕೊಂಡಿರ್ತಾರೆ. ಮತ್ತೆ ಬಲರಾಮ ಅವ್ರಿಗೆ ಕಾಲನ್ನು ಸಹ ಒತ್ತುತ್ತಾ ಇದ್ದಾರೆ ಅಲ್ವಾ? ಗಾಳಿಯನ್ನು ಹಾಕ್ತಾರೆ. ಅಂದ್ರೆ ಬಲರಾಮ ಮಲ್ಕೊಂಡಾಗ ಕೃಷ್ಣನು ಆ ಕೆಲಸವನ್ನ ತನ್ನ ಅಣ್ಣನಿಗೆ ಮಾಡಿದಾನೆ. ಅದೇ ತರನೇ ಕೃಷ್ಣನಿಗೆ ದಣಿವಾದಾಗ ಬಲರಾಮ ಮತ್ತೆ ಬೇರೆ ಗೋಪಬಾಲಕರು ಸಹ ಕೃಷ್ಣನಿಗೆ ಸೇವೆಯನ್ನ ಮಾಡಿದ್ದಾರೆ. ಆಧ್ಯಾತ್ಮಿಕ ವ್ಯೋಮದಲ್ಲಿ ಸಕಲ ವೈಕುಂಠ ಗ್ರಹಗಳು ಚತುರ್ವ್ಯೂಹ ಎಂಬ ಹೆಸರಿನಲ್ಲಿ ಕೃಷ್ಣನ 4 ವಿಸ್ತರಣೆಗಳಿಂದ ಪ್ರಬಲವಾಗಿದೆ. ಅವು ಬಲರಾಮನಿಂದ ಆದ ನೇರ ವಿಸ್ತರಣೆಗಳು ಅಲ್ವಾ? ಇವಾಗ ಬಲರಾಮ ಯಾರು? ಇವಾಗ ಕೃಷ್ಣನಿಂದ ಬಂದಿರುವಂತಹ ನೇರ ವಿಸ್ತರಣೆ, ಫಸ್ಟ್ ವಿಸ್ತರಣೆ ಬಲರಾಮನಿಂದ ಬೇರೆ ಎಲ್ಲ ನಮ್ಗೆ ಮೊದಲ ಚತುರ್ವ್ಯೂಹ, 2ನೇ ಚತುರ್ವ್ಯೂಹ, ಮತ್ತೆ 3 ವಿಷ್ಣುಗಳು ಅವರೆಲ್ಲ ಬಂದಿರೋದು. ಆಧ್ಯಾತ್ಮಿಕ ವ್ಯೋಮದ ಪ್ರತಿಯೊಬ್ಬರು ತಾವು ಪ್ರಭುವಿನ ದಾಸರೆಂದು ಭಾವಿಸುತ್ತಾರೆ. ಇದು ಕೃಷ್ಣನ ವೈಶಿಷ್ಟ್ಯ ಅಲ್ವಾ? ಅಸಮೂರ್ಧ್ವ, ಕೃಷ್ಣನಿಗೆ ಸರಿಸಮಾನರಾದವ್ರು ಯಾರು ಇಲ್ಲ ಅಲ್ವಾ? ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಲ್ವಾ? ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ ಅಂತ ಹೇಳ್ಬಿಟ್ಟು ನಮ್ಗೆ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಕೃಷ್ಣ ಅಲ್ವಾ? ಅವರೇ ಹೇಳ್ತಾರೆ ನನ್ನನ್ನ ಮೀರ್ಸೋರು ಪರಮರಾದವರು ಯಾರು ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಅರ್ಥ ಏನು ಅಂದ್ರೆ ಕೃಷ್ಣನಿಂದ ವಿಸ್ತರಣೆಗಳು ಬಂದಿರೋರು ಅವರೆಲ್ಲರೂ ಸಹ ಕೃಷ್ಣನಷ್ಟೇ ಶಕ್ತಿಶಾಲಿಗಳು ಅಲ್ವಾ? ನಮಗೆ ಆಚಾರ್ಯರು ಹೇಗೆ ಅದನ್ನ ಅರ್ಥ ಮಾಡಿಸ್ತಾರೆ, ಇವಾಗ ಒಂದು ಕ್ಯಾಂಡಲ್ ಇಂದ ಎಷ್ಟೊಂದು ಕ್ಯಾಂಡಲ್ ಅನ್ನ ನಾವು ಹಚ್ಚಿದ್ರೆ ಮೊದಲ ಕ್ಯಾಂಡಲ್ ಅಲ್ಲಿ ಎಷ್ಟು ಪ್ರಕಾಶ ಇರುತ್ತೋ ಅದೇ ತರನೇ ಬೇರೆ ಎಲ್ಲ ಕ್ಯಾಂಡಲ್ ಅಲ್ಲೂ ಪ್ರಕಾಶ ಇರುತ್ತೆ ಅಲ್ವಾ? ಆದ್ರೆ ನಾವು ಮೊದಲನೇ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು ನಾವು ಒಂದನ್ನ ಐಡೆಂಟಿಫೈ ಮಾಡ್ತೀವಿ ಅಲ್ವಾ? ಸೊ ಅದೇ ತರನೇ ಕೃಷ್ಣ ಮತ್ತೆ ಕೃಷ್ಣನ ವಿಸ್ತರಣೆಗಳು, ಬಲರಾಮ ಆಗ್ಲಿ, 4 ಚತುರ್ವ್ಯೂಹಗಳೇ ಆಗ್ಲಿ, ಅವರೆಲ್ಲರೂ ಸಹ ಕೃಷ್ಣನಷ್ಟೇ ಶಕ್ತಿಶಾಲಿಗಳಾದ್ರೂ ಸಹ ಕೃಷ್ಣ ಅಸಮೂರ್ಧ್ವ.
ಸೊ ಅದನ್ನೇ ಇಲ್ಲಿ ಹೇಳ್ತದೆ. ಇದು ಕೃಷ್ಣನ ವೈಶಿಷ್ಟ್ಯ. ಎಲ್ಲರೂ ಸಹ ದಾಸ್ಯ ಭಾವದಲ್ಲೇ ಇರೋದು. ಯಾಕಂದ್ರೆ ಇದೆಲ್ಲ ಎಕ್ಸ್ಪ್ಯಾನ್ಷನ್ ಆಗಿರೋದೆಲ್ಲನೂ ಕೃಷ್ಣನ ಸೇವೆಯನ್ನ ಮಾಡ್ಲಿಕ್ಕೋಸ್ಕರನೇ. ಸಾಮಾಜಿಕ ರೀತಿ ರಿವಾಜುಗಳ ಪ್ರಕಾರ ಒಬ್ಬ ವ್ಯಕ್ತಿಯು ವಯಸ್ಸಿನಲ್ಲಿ ಕೃಷ್ಣನಿಗೆ ಹಿರಿಯನಾಗಿದ್ದರೂ ವಾಸ್ತವವಾಗಿ ಕೃಷ್ಣನ ಸೇವೆಯಲ್ಲಿ ನಿರತನಾಗುತ್ತಾನೆ ಅಲ್ವಾ. ಇವಾಗ ಕೃಷ್ಣ ಬಲರಾಮನ ನೋಡ್ಕೊಂಡ್ರೆ ಬಲರಾಮ ವಯಸ್ಸಿನಲ್ಲಿ ಹಿರಿಯ ಅಲ್ವಾ. ಆದ್ರೆ ನಾವು ಇವಾಗ ಸಮಾಜದಲ್ಲಿ ನಾವೇನ್ ಮಾಡ್ತೀವಿ, ಹಿರಿಯರಿಗೆ ಕಿರಿಯರು ಸೇವೆ ಮಾಡ್ತಾರೆ. ಆದ್ರೆ ಇಲ್ಲಿ ಆ ಕೃಷ್ಣನ ವೈಶಿಷ್ಟ್ಯ ಏನು, ಅವರೇ ಅಸಮೂರ್ಧ್ವ. ಸೊ ಯಾರೇ ಆದ್ರೂ ಸಹ ಅವ್ರಿಗಿನ್ನ ಹಿರಿಯರಾದ್ರೂ ಸಹ ಕೃಷ್ಣನ ಸೇವೆಯನ್ನೇ ಅವರು ಮಾಡ್ತಾರೆ. ಆದ್ದರಿಂದ ಆಧ್ಯಾತ್ಮಿಕ ವ್ಯೋಮದಲ್ಲಾಗಲಿ ಐಹಿಕ ಆಕಾಶದಲ್ಲಿ ಆಗಲಿ ಯಾರು ಕೃಷ್ಣನನ್ನು ಎರಡನೇ ಸ್ಥಾನದಲ್ಲಿ ಇರಿಸುವಂತಿಲ್ಲ. ಇಲ್ಲೇ ಆಗ್ಲಿ, ಭೌತಿಕ ಪ್ರಪಂಚದಲ್ಲಿ ಆಗ್ಲಿ ಅಥವಾ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆಗ್ಲಿ ಕೃಷ್ಣನನ್ನು ಯಾರನ್ನು ಸಹ ಎರಡನೇ ಸ್ಥಾನದಲ್ಲಿ ಇರಿಸೋದಿಲ್ಲ. ಅವನಿಂದ ಸೇವೆ ಬಯಸುವಂತೆಯೂ ಇಲ್ಲ. ನೋಡಿ, ಅವ್ರು ಯಾರನ್ನು ಸಹ ಭಗವಂತನ ಸೇವೆಯನ್ನ ಬಯಸ್ತಿಲ್ಲ. ಈಗ ನೋಡಿ, ನಾವೇನ್ ಮಾಡ್ತಾ ಇದೀವಿ, ನಾವು ಭಗವಂತನಿಗೆ ಆರ್ಡರ್ ಮಾಡ್ತಾ ಇದೀವಿ ಅಲ್ವಾ. ಭಗವಂತ, ನನ್ಗೆ ಈ ಆಸೆ ಇದೆ, ಇದನ್ನ ನೆರವೇರಿಸು. ಸೊ ಭಗವಂತ, ನೀನ್ ನನಗೆ ಇದನ್ನ ಮಾಡು, ನೀನ್ ಯಾಕೆ ನನ್ ಕಣ್ ಮುಂದೆ ಬಂದು ನಿಂತ್ಕೊಂತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆರ್ಡರ್ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಆಚಾರ್ಯರು, ಕೃಷ್ಣನ ನಾವ್ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ, ನಾವು ಆರ್ಡರ್ ಸಪ್ಲೈಯರ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇವಾಗ ನಾವು ಪ್ರಧಾನ ಮಂತ್ರಿಗೆ ನಾವು ಆತರ ಆರ್ಡರ್ ಮಾಡ್ಲಿಕ್ಕೆ ಆಗತ್ತಾ? ಪ್ರಧಾನ ಮಂತ್ರಿ, ನೀನ್ ಬಾ ಇಲ್ಲಿ, ನನಗೆ ಈ ಕೆಲಸ ಇದೆ, ಇದ್ ಮಾಡ್ಕೊಡು ಅಂತ ನಾವ್ ಹೇಳ್ತೀವಾ? ಇಲ್ಲ ಅಲ್ವಾ. ಸೊ ಕೃಷ್ಣನ ಸ್ಥಾನದ ಅರಿವೇ ನಮ್ಗಿಲ್ಲ ಅಲ್ವಾ. ನೋಡಿ, ನಾವೆಲ್ಲನೂ ಸಹ ಆ ಒಂದು ಕೃಷ್ಣನನ್ನ ನಾವು ಸೇವೆ ಮಾಡಕ್ಕೆ ನಾವು ಯಾವಾಗ್ಲೂ ಇಚ್ಛೆ ಪಡ್ತಾ ಇರ್ತೀವಿ. ಕೃಷ್ಣ ಬಂದು ನಮ್ಮ ಸೇವೆಯನ್ನ ಮಾಡು, ನಮ್ಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಅದನ್ನೆಲ್ಲ ನೀನು ಹೋಗ್ಲಾಡ್ಸು, ನನ್ಗೆ ಈ ಆಸೆ ಇದೆ, ಆ ಆಸೆ ಇದೆ, ಅದನ್ನೆಲ್ಲ ಪೂರೈಸು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ನೋಡಿ, ಅದೇ ವ್ಯತ್ಯಾಸ ಇರೋದು. ಯಾರು ಕೃಷ್ಣನನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಯಾರನ್ನು ಸಹ ಕೃಷ್ಣನಿಂದ ಸೇವೆಯನ್ನ ಬಯಸೋದಿಲ್ಲ. ಅದ್ರ ಪ್ರತಿಯಾಗಿ ಅವ್ರು ಏನ್ ಮಾಡ್ತಾರೆ, ಎಲ್ಲರೂ ಕೃಷ್ಣನ ಸೇವೆಯಲ್ಲೇ ಅವರು ನಿರತರಾಗ್ತಾ ಇರ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನ ಸೇವೆಯಲ್ಲಿ ನಾನು ನಿರತರಾದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯು ಕೃಷ್ಣನ ಸೇವೆಯಲ್ಲಿ ಹೆಚ್ಚಾಗಿ ತನ್ಮಯನಾದಷ್ಟು ಆ ವ್ಯಕ್ತಿಯು ಪ್ರಮುಖನಾಗುತ್ತಾನೆ. ನಾವ್ ಇವಾಗ ಇವ್ರನ್ನೆಲ್ಲ ಯಾಕೆ ಗ್ಲೋರಿಫೈ ಮಾಡ್ತಾ ಇದೀವಿ? ಈಗ ಪ್ರಹ್ಲಾದ ಮಹಾರಾಜನೇ ಆಗ್ಲಿ, ಧ್ರುವ ಮಹಾರಾಜನೇ ಆಗ್ಲಿ, ನಾರದರನ್ನೇ ಆಗ್ಲಿ, ಎಲ್ಲರನ್ನು ನಾವು ಇವಾಗ ಹೊಗಳ್ತಾ ಇದೀವಿ. ಯಾಕೆ ಅಂತಂದ್ರೆ ಅವರೆಲ್ಲರೂ ಸಹ ಈಗ ಯಾವುದೋ ಒಂದು ಸಂಸ್ಥೆಗೆ ಪ್ರಮುಖರಾಗಿರೋರು ಅಂತ ನಾವು ಇವಾಗ ಅವ್ರನ್ನೆಲ್ಲ ಹೊಗಳ್ತಾ ಇಲ್ಲ ಅಲ್ವಾ. ನಾವು ಅವರು ಕೃಷ್ಣನ ದಾಸರು ಅಂತ ಇವಾಗ ನಾವು ಹನುಮಂತನನ್ನ ನಾವು ಇವಾಗ ಪೂಜೆ ಮಾಡ್ತಾ ಇದೀವಿ ಅಲ್ವಾ. ಸೊ ಹನುಮಂತ ಏನಾದ್ರು ಯಾವ್ದಾದ್ರು ಒಂದು ದೊಡ್ಡ ರಾಜ್ಯಕ್ಕೆ ಅವರು ರಾಜನಾಗಿದ್ರ? ಇಲ್ಲ ಅಲ್ವಾ. ಆದ್ರೆ ಅವರು ರಾಮನಿಗೆ ಅವರು ಸೇವೆಯನ್ನು ಮಾಡೋದ್ರಿಂದ ಅವ್ರು ಇವಾಗ ಹೊಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯು ಕೃಷ್ಣನ ಸೇವೆಯಲ್ಲಿ ಹೆಚ್ಚು ತನ್ಮಯನಾದಷ್ಟು ಆ ವ್ಯಕ್ತಿಯು ಪ್ರಮುಖನಾಗುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ವ್ಯಕ್ತಿಯು ಲೋಕೋತ್ತರ ಕೃಷ್ಣ ಸೇವೆ ಮಾಡೋದರಿಂದ ದೂರವಿದ್ದಷ್ಟು ಐಹಿಕ ಕಲ್ಮಶವೆಂಬ ದುರ್ದೈವವನ್ನು ಸ್ವಾಗತಿಸುತ್ತಾನೆ. ಇಲ್ಲ ನಾನು ಕೃಷ್ಣನ ಆ ಒಂದು ಸರ್ವೋಚ್ಚ ಸ್ಥಾನವನ್ನ ನಾನು ಒಪ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಅನ್ಕೊಂಡಾಗ ಏನಾಗುತ್ತೆ, ನಾವಿವಾಗ ಮತ್ತೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋಬೇಕಾಗತ್ತೆ. ನಮ್ಮಲ್ಲಿ ಐಹಿಕ ಕಲ್ಮಶ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಐಹಿಕ ಕಲ್ಮಶ ಅಂತಂದ್ರೆ ಏನು? ಸೊ ನಾನು ಒಡೆಯ, ನಾನು ನಿಯಂತ್ರಕ, ನಾನೇ ಭೋಕ್ತ, ಎಲ್ಲವನ್ನ ನಾನೇ ಭೋಗಿಸ್ಬೇಕು, ಎಲ್ಲರೂ ನನ್ನ ಒಂದು ಕಂಟ್ರೋಲ್ ಅಲ್ಲೇ ಇರ್ಬೇಕು, ನಾನೇ ಎಲ್ಲದರ ಒಡೆಯ ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಬರುತ್ತೆ. ಸೊ ಐಹಿಕ ಜಗತ್ತಿನಲ್ಲಿ ಇದನ್ನೇ ಮಾಡ್ತಾ ಇರೋದು. ಭೋಗವಾದಿಗಳೆಲ್ಲರೂ ಭಗವಂತನ ಸರಿಸಮಾನರಾಗಲು ಇಲ್ಲವೇ ದೇವರೊಡನೆ ಸ್ಪರ್ಧಿಸಲು ಪ್ರಯತ್ನಿಸುತ್ತಾರೆ. ಅಲ್ಲೋ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ, ನಾವ್ ಏನ್ ಮಾಡ್ತಾ ಇದೀವಿ ಅಂತ. ನಮ್ಮ ಮನಸ್ಥಿತಿನ ನಾವು ಒಂದು ಸತಿ ಅವಲೋಕನ ಮಾಡ್ಕೊಂಡ್ರೆ ನಾವೆಲ್ಲರೂ ಸಹ ದೇವರಾಗ್ಲಿಕ್ಕೆ ಇಷ್ಟಪಡ್ತಾ ಇದೀವಿ. ನಾನ್ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು, ಎಲ್ಲವನ್ನ ನಾನೇ ಅನುಭವಿಸ್ಬೇಕು, ನಾನೇ ಒಡೆಯನಾಗ್ಬೇಕು ಎಲ್ಲದಕ್ಕೂ ಅನ್ನೋ ಒಂದು ಮನಸ್ಥಿತಿ ಇದೆ ಅಲ್ವಾ. ಆ ಮನಸ್ಥಿತಿ ಯಾವ ಮನಸ್ಥಿತಿ ಅದು ಅಲ್ವಾ? ಒಡೆಯನಾಗೋ ಮನಸ್ಥಿತಿ ಅಂತಂದ್ರೆ ಅದು ದೇವರಾಗುವಂತಹ ಮನಸ್ಥಿತಿನೇ ಅಲ್ವಾ. ನಮ್ಗೆ ಇವಾಗ ಇಲ್ಲ, ನಾನು ಸೇವೆಯನ್ನ ಮಾಡ್ಬೇಕು, ನನಗೆ ನನ್ನನ್ನ ಸೃಷ್ಟಿಸಿರೋನ್ ಯಾರು, ಇದನ್ನೆಲ್ಲ ಕೊಟ್ಟಿರೋನ್ ಯಾರು ಅಂತ ನಾವು ಒಂದು ಕ್ಷಣನೂ ನಾವು ಯೋಚನೆ ಮಾಡ್ತಾ ಇಲ್ಲ. ಆದರೂ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಗವಂತನ ಸೇವೆಯಲ್ಲಿ ಮಗ್ನರಾಗಿರುತ್ತಾರೆ. ಇವಾಗ ನಾವು ಪ್ರತ್ಯಕ್ಷವಾಗಿ ನಾವು ಭಗವಂತನಿಗೆ ಸೇವೆ ಮಾಡ್ಬೋದು, ಇಲ್ಲಾಂದ್ರೆ ಪರೋಕ್ಷವಾಗಿ ನಾವು ಇವಾಗ ಯಾರನ್ನೇ ಸೇವೆ ಮಾಡಿದ್ರು ಸಹ ಅವರು ಭಗವಂತನ ಅಂಶ, ವಿಭಿನ್ನ ಅಂಶ ಅಲ್ವಾ. ಸೊ ಆದ್ರೆ ಭಗವಂತ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೀವು ದೇವತೆಗಳ ಪೂಜೆನ ಮಾಡಿದ್ರೆ ನೀವು ಪರೋಕ್ಷವಾಗಿ ನನ್ನನ್ನೇ ನೀವು ಪೂಜಿಸ್ತಾ ಇರೋದು. ಆದ್ರೆ ನೀವು ಅದನ್ನ ಅವಿಧಿ ಪೂರ್ವಕಂ ಅಂತ ಹೇಳ್ತಾರೆ, ಅವಿಧಿ ಪೂರ್ವಕವಾಗಿ ನೀವು ಮಾಡ್ತಾ ಇದ್ದೀರಾ ಅಂತ. ಸೊ ಕೃಷ್ಣನ ಸೇವೆಯನ್ನ ಮರೆತಷ್ಟು ವ್ಯಕ್ತಿಯು ಅದೇ ದಿನ ಮೃತನಾಗುತ್ತಿದ್ದಾನೆ ಅಲ್ವಾ. ನಮ್ಗೆ ಭಾಗವತಮಲ್ಲೂ ಒಂದು ಶ್ಲೋಕ ಬರುತ್ತೆ. ಸೊ ಯಾರು ಈ ಭಾಗವತವನ್ನ ಅಧ್ಯಯನ ಮಾಡ್ತಿರ್ತಾರೋ, ಯಾರು ಭಗವದ್ ಭಕ್ತಿ ಮಾಡ್ತಾ ಇರ್ತಾರೋ ಅವ್ರಿಗೆ ಆಯಸ್ಸು ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ಏನರ್ಥ, ಅವ್ರಿಗೆ ಸಾವನ್ನದೇ ಇಲ್ಲ. ಯಾಕೆಂದ್ರೆ ಅವ್ರು ಈ ಒಂದು ಭೌತಿಕ ದೇಹವನ್ನ ಬಿಟ್ಮೇಲೆ ಅವರು ಅಮರರಾಗ್ತಾರೆ ಅಲ್ವಾ. ಭಗವಂತನ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರೆ ಅವ್ರು ಅಮರರಾಗ್ತಾರೆ. ಸೊ ಯಾರು ಭಗವದ್ ಭಕ್ತಿ ಮಾಡೋದಿಲ್ಲ, ಈ ಭಾಗವತ ಶ್ರವಣ ಮಾಡೋದಿಲ್ವೋ ಅವರು ಸಾವಿಗೆ ಹತ್ರ ಆಗ್ತಾರೆ. ಅಂದ್ರೆ ಪ್ರತಿ ಸತಿ ಹುಟ್ಟು ಸಾವಿನ ಚಕ್ರಕ್ಕೆ ಅವರು ಸಿಕ್ಕಾಕೋತಾರೆ. ಆದ್ರಿಂದ ವ್ಯಕ್ತಿಯು ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡಷ್ಟು ಕೂಡಲೇ ತಾನು ಕೃಷ್ಣದಾಸನೆಂಬ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳುತ್ತಾನೆ ಅಲ್ವಾ. ಇವಾಗ ನಮ್ಮ ಸ್ಥಾನ ಏನು? ಜೀವಿಯರ ಸ್ವರೂಪ ಹೋಗಿ ಕೃಷ್ಣರ ನಿತ್ಯದಾಸ. ಆ ಒಂದು ಸ್ಥಾನವನ್ನ ನಾವು ಪಡ್ಕೋಬೇಕು ಅಲ್ವಾ. ನಾನು ಇದಕ್ಕಿಂತ ಮುಂಚೆ ಹೇಳಿದಾಗೆ ನಾವು ಹೆಸರಲ್ಲಿ ಮಾತ್ರ ನಾವ್ ಇವಾಗ ದೀಕ್ಷೆ ತಗೊಂಡ್ರೆ ದಾಸಿ ಆಗ್ಬಿಡ್ತೀವಿ ಅಲ್ವಾ. ಅದು ಬರೀ ಹೆಸರಲ್ಲಿ ಅಷ್ಟೇನೆ. ನಮ್ಗೆ ನಿಜವಾಗ್ಲೂ ಅಂತ ಮನಸ್ಥಿತಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನಾವು
ನೋಡ್ಕೋಬೇಕಾಗತ್ತೆ. ನಾವು ಕೃಷ್ಣ ಪ್ರಜ್ಞೆನ ನಾವು ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಂಡಷ್ಟು ನಾವು ಕೃಷ್ಣದಾಸ ಅನ್ನೋ ಒಂದು ಸ್ಥಾನವನ್ನ ನಾವು ಬಲಪಡಿಸ್ಕೊಂತ ನಾವು ಹೋಗ್ತೀವಿ. ಶ್ಲೋಕ 77. ತೇನ್ಹೋ ಆಪನಾಕೆ ಕರೆ ನ ದಾಸ ಭಾವನಾ ಕೃಷ್ಣ ದಾಸ ಭಾವ ವಿನು ಆಚೆ ಕೋನ ಜನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಮಾತಾಜಿ? ಹಾ, ಕೇಳಿಸ್ತು ಮಾತಾಜಿ. ಕಾಂತಮಣಿ ಮಾತಾಜಿ. हरे कृष्ण माताजी। तेजो हो अपन के करीन दास भावना कृष्ण दास भाव ಏನು ಆಚೆ ಕೋನ ಜನ. ತೇಜ್ ಹೋ ಅವನು ಕೂಡ ಅಪನಾಕೆ ಸ್ವಯಂ ತಾನೇ ಕರೇನ ಮಾಡುತ್ತಾನೆ ದಾಸ ಭಾವನ ತಾನು ಸೇವಕನೆಂಬ ಮನೋಭಾವವನ್ನು ಕೃಷ್ಣದಾಸ ಭಾವ ಕೃಷ್ಣನ ದಾಸ ತಾನೆಂಬ ಗ್ರಹಿಕೆ ಏನು ರಹಿತ ಆಚೆ ಇದೆ ಕೋನ ಏನು ಈ ಜನ ವ್ಯಕ್ತಿ. ಅನುವಾದ: ಅವನಾದರೂ ತನ್ನನ್ನು ಕೃಷ್ಣನ ದಾಸನೆಂದು ಪರಿಗಣಿಸುತ್ತಾನೆ. ಹಾಗೆ ನೋಡಿದರೆ ಪ್ರಭು ಕೃಷ್ಣನ ದಾಸರು ತಾವೆಂಬ ಗ್ರಹಿಕೆ ಇಲ್ಲದವರು ಯಾರು ತಾನೇ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಲ್ವಾ ಇಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ರು ನಮ್ಗೆ. ಆ ಬಲರಾಮ ಅಲ್ವಾ, ಅವನು ಭಗವಂತನ ಮೊದಲ ವಿಸ್ತರಣೆ. ಅವನನ್ನು ಸಹ ನಾನು ಕೃಷ್ಣನ ದಾಸ ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇದ್ದಾರೆ. ಅವರು ಬಲರಾಮನಾಗಿ ಬಂದಾಗ ಕೃಷ್ಣನ ಆ ಒಂದು ಏನೇ ಹೇಳ್ತಾರೆ ದ್ವಾಪರ ಯುಗದಲ್ಲಿ ಬಂದಾಗ ಅವನು ಹಿರಿಯಣ್ಣನಾಗಿ ಬಂದಾಗಲೂ ಸಹ ಅವನು ದಾಸ ಅಂತಾನೆ ಪರಿಗಣಿಸ್ತಾ ಇದ್ದಾನೆ. ಆತರ ನೋಡಿದ್ರೆ ಎಲ್ಲರನ್ನೂ ಸಹ ಕೃಷ್ಣ ದಾಸರು ಅನ್ನೋ ಒಂದು ಗ್ರಹಿಕೆಯಲ್ಲೇನೆ ಇದ್ದಾರೆ. ಯಾರು ಗ್ರಹಿಕೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಶ್ಲೋಕ 78. ಸಹಸ್ರವದನೆ ಏನ್ಹೋ ಶೇಷ ಸಂಕರ್ಷಣ ದಶ ದೇಹ ಧರಿ ಕರೆ ಕೃಷ್ಣರ ಸೇವನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದಿ. ಸಹಸ್ರವದನೆಯನ್ನ ಓ ದೇಶ ಸಂಕಟಣ ದಶ ದೇಹ ಧರಿ ಕರೆ ಕೃಷ್ಣರ ಸೇವನ. ಸಹಸ್ರವದನೆ ಸಾವಿರಾರು ಬಾಯಿಗಳುಳ್ಳ ಎನ್ನುವ ಆದವನೊಬ್ಬನು ದೇಶ ಸಂಕರ್ಷಣನ ಅವತಾರವಾದ ಶೇಷದೇವ 10 ದೇಹ ಶರೀರಗಳು ಧರಿಸಿಕೊಂಡು ಕರೆ ಮಾಡುತ್ತಾನೆ ಕೃಷ್ಣೇರ ಭಗವಾನ್ ಕೃಷ್ಣನ ಸೇವನ ಸೇವೆ. ಅನುವಾದ: ಸಂಕರ್ಷಣನಾದ ಶೇಷನು 10 ಬೇರೆ ಬೇರೆ ರೂಪಗಳನ್ನು ಧರಿಸಿ ತನ್ನ ಸಹಸ್ರಾರು ಬಾಯಿಗಳಿಂದ ಶ್ರೀಕೃಷ್ಣನ ಸೇವೆ ಮಾಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇದಕ್ಕೆ ಮುಂಚೆ ಮಾತಾಜಿ ಇದನ್ನ ಎಕ್ಸಾಂಪಲ್ ಕೊಟ್ರಲ್ಲ, ಅವನು ಶೇಷನಾಗಿದ್ದಾನೆ, ಭಗವಂತ ಆ ಶೇಷನ ಮೇಲೆನೆ ಅವನು ಯಾವಾಗ್ಲೂ ಪವಡಿಸ್ತಾ ಇರ್ತಾನೆ ಅಂತ. ಮತ್ತೆ ಅವರು ಶೇಷ ಇನ್ನೇನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಸ್ರಾರು ಬಾಯಿಗಳಿದೆ. ಅವ್ರಿಗೆ ಆ ಸಹಸ್ರಾರು ಬಾಯಿಗಳಿಂದ ಅವರು ಕೃಷ್ಣನ ಗುಣಗಾನ ಮಾಡ್ತಾ ಇದ್ದಾರೆ ಅಲ್ವಾ. ಯಾವಾಗ ಈ ಬ್ರಹ್ಮಾಂಡ ಸೃಷ್ಟಿ ಆಯ್ತು ಅವಾಗಿಂದ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅವ್ರಿಗೆ ಕೃಷ್ಣನ ಗುಣಗಾನವನ್ನ ನಿಲ್ಲಿಸ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಲ್ವಾ. ಇವಾಗ ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಪೃಥು ಮಹಾರಾಜ. ಅವರು ಭಗವಂತನಲ್ಲಿ ಏನನ್ನ ಕೇಳ್ಕೊತಾರೆ ಅಲ್ವಾ, ನನಗೆ ನೀನು ಮಿಲಿಯನ್ ಅಷ್ಟು ನೀನು ನನಗೆ ಕಿವಿಗಳನ್ನ ಕೊಡು. ಏನಕ್ಕೋಸ್ಕರ? ಶುದ್ಧ ಭಕ್ತರಿಂದ ನಿನ್ನ ಗುಣಗಾನವನ್ನ ಕೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ, ಸೇವೆ ಅಂತಂದ್ರೆ ಆತರ ಅಲ್ವಾ. ನೋಡಿ, ಅವ್ರಿಗೋಸ್ಕರ ಅವ್ರು ಏನು ಕೇಳ್ಕೊತಾನೆ ಇಲ್ಲ ಅಲ್ವಾ. ಸೊ ಇದಕ್ಕೆ ಯಾವಾಗ್ಲೂ ನನಗೆ ಜ್ಞಾಪಕ ಬರೋದು ಏನು ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ತುಳಸಿ ಕಟ್ಟೆಯನ್ನ ಪೂಜೆ ಮಾಡ್ತಾ ಇದ್ದಾಗ, ಅಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ಬರೋ ತನಕನೂ ಇದು ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡ್ಬೇಕಾದ್ರೆ ಸಾರಿ ಅದು ನೋಡಿ ತಕ್ಷಣ ಜ್ಞಾಪಕನೇ ಬರ್ತಾ ಇಲ್ಲ. ಸೊ ಅಲ್ಲಿ ನಾವ್ ಏನನ್ನ ಕೇಳ್ಕೊತಾ ಇದೀವಿ ಅಂತಂದ್ರೆ, ಸೊ ನನಗೆ ಎಲ್ಲ ಸಕಲ ಸಂಪತ್ತನ್ನು ಕರುಣಿಸು ತಾಯಿ, ಮತ್ತೆ ನನಗೆ ಮುಕ್ತಿಯನ್ನ ಕೊಡು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತಾ ಇದ್ವಿ ಅಲ್ವಾ. ನೋಡಿ, ಈಗ ನಾವು ತುಳಸಿ ಪೂಜೆ ಮಾಡ್ಬೇಕಾದ್ರೆ ನಾವಿವಾಗ ತುಳಸಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಾವ್ ಏನನ್ನ ಕೇಳ್ಕೊತಾ ಇದೀವಿ ಈಗ? ಹರೇ ಕೃಷ್ಣ. ಸೇವೆ ಕೊಡು ಅಂತ ಕೇಳ್ತಾ ಇದೀವಿ ಅಲ್ವಾ. ನಮಃ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯ ಶುಭೆ, ನಮೋ ಮೋಕ್ಷ ಪ್ರದೇ ದೇವಿ, ನಮ ಸಂಪತ್ ಪ್ರದಾಯಿನಿ ಅಂತ ಮೊದಲು ಕೇಳ್ಕೊತಾ ಇದ್ದು. ನಮ ಮೋಕ್ಷ ಪ್ರದೇ ದೇವಿ, ನಮ ಸಂಪತ್ ಪ್ರದಾಯಿನಿ ಅಂತ. ಆದ್ರೆ ಈಗ ಏನ್ ಕೇಳ್ಕೊತಾ ಇದೀವಿ? ಆ ಶ್ಲೋಕ ಏನು? ತುಳಸಿಯನ್ನ ನಾವು ಪ್ರದಕ್ಷಿಣೆ ಮಾಡೋದು. ವೃಂದಾಯ ತುಳಸಿ ದೇವ್ಯಾಯ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತ್ಯೈ ನಮೋ ನಮಃ. ಸೊ ನಮ್ಗೆ ಕೃಷ್ಣ ಭಕ್ತಿಯನ್ನ ಕೊಡು ಅಲ್ವಾ. ಸೊ ಕೃಷ್ಣ ಭಕ್ತಿಯನ್ನ ಕೊಡು. ಮತ್ತೆ ಇನ್ನೇನ್ ಕೇಳ್ಕೊತಾ ಇದೀವಿ ನಾವು? ವೃಂದಾಯೈ ತುಳಸಿ ದೇವ್ಯಾಯೈ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತ್ಯ ನಮೋ. ನಾವಲ್ಲೆಲ್ಲ ಬರೇ ನಾವು ತುಳಸಿಯನ್ನ ನಾವು ಹೊಗಳ್ತಾ ಇದೀವಿ ಅಲ್ವಾ. ನಾವು ನಮಗೋಸ್ಕರ ನಾವ್ ಏನ್ ಕೇಳ್ಕೊತಾ ಇದೀವಿ ಅಲ್ಲಿ?
ವಿಷ್ಣು ಭಕ್ತಿ ಅಂತ ಕೇಳ್ಕೊತಿದ್ವಿ. ಭಕ್ತಿ ಅಂತಂದ್ರೆ ಏನ್ ಅರ್ಥ? ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಪ್ರಭುಪಾದರು 12ನೇ ಅಧ್ಯಾಯದಲ್ಲಿ? ಭಕ್ತಿ ಅಂತಂದ್ರೆ ಏನು? ಭಕ್ತಿ ಸೇವೆ ಅಲ್ವಾ? ಭಕ್ತಿ ಸೇವೆ. ಸೇವೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ವೇದಗಳಲ್ಲಿ ಬರ್ತಾ ಇರುವಂತಹ ಶ್ಲೋಕ ಅದು ಅಲ್ವಾ? ನಾವಲ್ಲಿ ಮುಕ್ತಿ ಮತ್ತೆ ನಮ್ಗೆ ಸಂಪತ್ತನ್ನ ಕೇಳ್ಕೊತಾ ಇದೀವಿ. ಆದ್ರೆ ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದ ತಕ್ಷಣ ನಮ್ಗೆ ಅಲ್ಲಿ ನಮ್ಮ ನಿಜವಾದ ಸ್ವರೂಪಕ್ಕೆ ನಾವು ಹೋಗ್ಬೇಕು ಅಂತ ನಾವು ಪ್ರಯತ್ನ ಪಡೋದು. ನಮ್ಗೆ ಆಚಾರ್ಯರೆಲ್ಲ ನಮ್ಮನ್ನ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಒಂದು ದಾಸರಾಗಿ, ಅಂದ್ರೆ ನಮ್ಮ ಸ್ಥಾನ ಏನು? ಶಾಶ್ವತ ಸ್ಥಾನ, ಜೀವರ ಸ್ವರೂಪ ಕೃಷ್ಣರ ದಾಸ. ಆ ಒಂದು ಸ್ಥಾನವನ್ನು ನಾವು ಪಡಿಬೇಕು. ಅದಕ್ಕೆ ನೋಡಿ ನಾವು ಮಾಡುವಂತ ಪ್ರಾರ್ಥನೆಗಳಲ್ಲೂ ಅದೇ ಇದೆ ಅಲ್ವಾ? ಸೊ ಮತ್ತೆ ನಾವು ರಾತ್ರಿ ನಾವು ಶಯನಾರತಿ ಮಾಡ್ತೀವಿ ಅಲ್ವಾ? ಸೊ ಶಯನಾರತಿಯಲ್ಲೂ ಅಷ್ಟೇನೆ ಅಲ್ಲಿ ಏನನ್ನ ನಾವು ಕೇಳ್ಕೊತಾ ಇದೀವಿ ನಾವು ರಾಧಾಕೃಷ್ಣ ಪ್ರಾಣಮೋರದಲ್ಲೂ ಸಹ ಸೇವಾ ಅಧಿಕಾರಾದಿಯೇ ನರೋತ್ತಮದಾಸ ಅಲ್ವಾ? ನೋಡಿ ಅಲ್ಲಿ ಸೇವಾ ಅಧಿಕಾರನೇ ಕೇಳ್ಕೊಳೋದು. ಅವರು ಆ ಭಗವಂತನ ಅವ್ರೇನು ಲೀಲೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ನೋಡೋದು, ಮತ್ತೆ ಭಗವಂತನಿಗೆ ಸೇವೆ ಮಾಡೋದು. ಭಗವಂತನ ಸಂತೋಷಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದೇ ಈ ಒಂದು ದಾಸ್ಯತ್ವ ಅಲ್ವಾ? ನಾವು ಇವಾಗ ಇಷ್ಟು ದಿವಸ ನಾವೇ ಯೋಚನೆ ಮಾಡಿದ್ರೆ ನನಗೇನ್ ಸಂತೋಷ ಆಗುತ್ತೆ ಅದನ್ನೆಲ್ಲ ಕೃಷ್ಣ ಕೊಡ್ತಾ ಹೋಗ್ಬೇಕು ಅಲ್ವಾ? ನೋಡಿ ಎಷ್ಟು ವ್ಯತ್ಯಾಸ ಇದೆ. ನಮ್ಗೆ ಎಂತ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ನಿಜವಾದ ಸ್ಥಾನಕ್ಕೆ ನಾವು ಹೋಗ್ಬೇಕು ಅಂತ ದಾರಿಗೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶ್ಲೋಕ 78 ಆಯ್ತಲ್ಲ. ಸೊ ಶ್ಲೋಕ 79. ಅನಂತ ಬ್ರಹ್ಮಾಂಡೇ ರುದ್ರ ಸದಾ ಶಿವೇರ ಅಂಶ ಗುಣಾವತಾರ ತೇನ್ಹೋ ಸರ್ವದೇವ ಅವತಂಸ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ? ನಿನ್ನೆ ಮೊನ್ನೆ ಓದ್ತೀನಿ ಮಾತಾಜಿ. ಮೊನ್ನೆ ಓದಿದೀರಾ ಮಾತಾಜಿ ನೀವು? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಶ್ಲೋಕ 79. ಅನಂತ ಬ್ರಹ್ಮಾಂಡೇ ರುದ್ರ ಸದಾ ಶಿವಿರಂಶ ಗುಣವತರತೆ ಹೋ ಸರ್ವದೇವ ಅವತಂಸ. ಅನಂತ ಮೇರೆ ಇಲ್ಲದ ಬ್ರಹ್ಮಾಂಡೆ ಬ್ರಹ್ಮಾಂಡಗಳಲ್ಲಿ ರುದ್ರ ಶಿವನು ಸದಾಶಿವೇರ ಅಂಶ ಸದಾಶಿವ ಬರ್ತಾನೆ ನಿಮಿಷ ಮೇಲೆ ಹೊರಟೋಗಿದೆ. ಸದಾಶಿವೇರ ಅಂಶ ವಿಭಿನ್ನಾಂಶ ಗುಣಾವತಾರ ಗುಣಾತ್ಮಕ ಅವತಾರವಾಗಿ ತೇಹು ಅವನು ಕೂಡ ಸರ್ವ ಅವತಂಸ ಸಮಸ್ತ ದೇವತಾಗಣದ ಆಭರಣ. ಅನುವಾದ: ಅಪರಿಮಿತ ಬ್ರಹ್ಮಾಂಡಗಳಲ್ಲಿ ಆವಿರ್ಭವಿಸುವವನು ಸದಾಶಿವನ ವಿಸ್ತರಣೆಯೂ ಆದ ರುದ್ರನು ಗುಣಾವತಾರವೂ ಆಗಿದ್ದಾನೆ. ಅಷ್ಟೇ ಅಲ್ಲ, ಅಂತ್ಯವಿಲ್ಲದ ಸಂಖ್ಯೆಯ ಬ್ರಹ್ಮಾಂಡಗಳಲ್ಲಿನ ದೇವತೆಗಳ ಗಣಕ್ಕೆ ಆಭರಣ ಪ್ರಾಯನಾಗಿದ್ದಾನೆ. ಭಾವಾರ್ಥ: ರುದ್ರ ಅಥವಾ ಶಿವನದು ಎನ್ನುವ 12 ವಿಸ್ತರಣೆಗಳಿವೆ. ಅವು ಹೀಗುಂಟು: ಅಜೈಕಪಾತ್, ಅಹಿಬ್ರದ್ನ, ವಿರೂಪಾಕ್ಷ, ರೈವತ, ಹರ, ಬಹುರೂಪ, ದೇವಶ್ರೇಷ್ಠ, ತ್ರಯಂಬಕ, ಸಾವಿತ್ರ, ಜಯಂತ, ಪಿನಾಕಿ ಹಾಗೂ ಅಪರಾಜಿತ. ಈ ವಿಸ್ತರಣೆಗಳೇ ಅಲ್ಲದೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಹಾಗೂ ಸೋಮಯಾಜಿ ಎನ್ನುವ ಹೆಸರುಗಳಲ್ಲಿ ರುದ್ರನ 8 ರೂಪಗಳು ಬೇರೆ ಇವೆ. ಸಾಮಾನ್ಯವಾಗಿ ಈ ಎಲ್ಲ ರುದ್ರರು ಪಂಚಮುಖಗಳನ್ನು, 3 ಕಣ್ಣುಗಳನ್ನು, ದಶಬಾಹುಗಳನ್ನು ಹೊಂದಿರುತ್ತಾರೆ. ರುದ್ರನನ್ನು ಬ್ರಹ್ಮನಿಗೆ ಹೋಲಿಸುವುದು, ಜೀವಿ ಎಂದು ಪರಿಗಣಿಸುವುದು ಕೆಲವು ಸಲ ಕಂಡು ಬಂದಿದೆ. ಆದರೆ ರುದ್ರನನ್ನು ದೇವೋತ್ತಮ ಪರಮಪುರುಷನ ವಿಸ್ತರಣೆ ಪಾರ್ಶ್ವಿಕ ವಿಸ್ತರಣೆ ಎಂದು ವಿವರಿಸಲಾದಾಗ ಅವನನ್ನು ಶೇಷನಿಗೆ ಹೋಲಿಸಲಾಗುತ್ತದೆ. ಆದ್ದರಿಂದ ಶಿವನು ಏಕಕಾಲಕ್ಕೆ ವಿಷ್ಣುವಿನ ವಿಸ್ತರಣೆಯು ಸೃಷ್ಟಿಯನ್ನು ಲಯಗೊಳಿಸುವ ತನ್ನ ಧಾರಣ ಶಕ್ತಿಯ ಪ್ರಭಾವದಿಂದಾಗಿ ಜೀವಿಗಳಲ್ಲಿ ಒಬ್ಬನೂ ಆಗಿದ್ದಾನೆ. ವಿಷ್ಣುವಿನ ವಿಸ್ತರಣೆಯಾಗಿ ಅವನಿಗೆ ಹರ ಎಂಬ ಹೆಸರಿದೆ. ಈ ಹರನು ಇಹದ ಗುಣಧರ್ಮಗಳಿಗೆ ಅತೀತನಾದವನು. ಆದರೆ ಹರನು ತಮೋಗುಣದ ಸ್ಪರ್ಶಕ್ಕೆ ಬಂದಾಗ ಪ್ರಾಕೃತಿಕ ತ್ರಿಗುಣಗಳ ಕಲ್ಮಶವನ್ನಿಟ್ಟುಕೊಂಡೇ ಅವತರಿಸುತ್ತಾನೆ. ಈ ಸಂಗತಿಯನ್ನು ಶ್ರೀಮದ್ ಭಾಗವತದಲ್ಲೂ ಬ್ರಹ್ಮ ಸಂಹಿತೆಯಲ್ಲೂ ವಿವರಿಸಲಾಗಿದೆ. ಭೌತ ಪ್ರಕೃತಿಯು ತಟಸ್ಥ ಮತ್ತು ವ್ಯಕ್ತ ಸ್ಥಿತಿಯಲ್ಲಿದ್ದಾಗ ರುದ್ರನು ಸದಾ ಆಕೆಯ ಸಂಘದಲ್ಲೇ ಇರುತ್ತಾನೆ. ಹಾಗೂ ಪ್ರಕೃತಿ ಗುಣಗಳು ಕೆರಳಿದಾಗ ಶಿವನು ಪ್ರಕೃತಿಯ ಜೊತೆ ದೂರದಿಂದ ಸಂಘ ಬೆಳೆಸುತ್ತಾನೆ. ಹೀಗೆಂದು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಹೇಳಿದೆ. ಬ್ರಹ್ಮ ಸಂಹಿತೆಯಲ್ಲಾದರೂ ವಿಷ್ಣು ಹಾಗೂ ಶಿವ
ಈ ಇಬ್ಬರ ಸಂಬಂಧವನ್ನು ಹಾಲಿಗೂ ಮೊಸರಿಗೂ ಇರುವ ಸಂಬಂಧದೊಡನೆ ಹೋಲಿಸಲಾಗಿದೆ. ಸ್ವಲ್ಪ ಮೇಲೆ ಹೋಗಿದೆ ಅಂತ. ಈ ಇಬ್ಬರ ಸಂಬಂಧವನ್ನು ಹಾಲಿಗೂ ಮೊಸರಿಗೂ ಇರುವ ಸಂಬಂಧದೊಡನೆ ಹೋಲಿಸಲಾಗಿದೆ. ಕೆಲವು ಘಟಕ ಪದಾರ್ಥಗಳಿಂದಾಗಿ ಹಾಲು ಮೊಸರಾಗಿ ಪರಿವರ್ತಿತವಾಗುತ್ತದೆ. ಹೀಗಿರುತ್ತಾ ಹಾಲು ಹಾಗೂ ಮೊಸರುಗಳಲ್ಲಿರುವ ಘಟಕ ವಸ್ತುಗಳು ಒಂದೇ ಆದರೂ ಈ ಎರಡು ಪದಾರ್ಥಗಳು ಹಾಲು ಹಾಗೂ ಮೊಸರು ನಿರ್ವಹಿಸುವ ಕಾರ್ಯ ಬೇರೆ ಬೇರೆ ತರದ್ದು. ಇದೇ ರೀತಿ ಶಿವನು ವಿಷ್ಣುವಿನ ವಿಸ್ತರಣೆ. ಆದರೂ ಶಿವನು ವ್ಯಕ್ತ ಜಗತ್ತಿನ ನಾಶ ಕಾರ್ಯದಲ್ಲಿ ಪಾತ್ರ ವಹಿಸುತ್ತಾನಾದ್ದರಿಂದ ಅವನು ಪರಿವರ್ತಿತನಾದನೆಂದು ಗಣಿಸಲಾಗುತ್ತದೆ. ಹಾಲು ಹೇಗೆ ಮೊಸರಾಗಿ ಪರಿವರ್ತಿತವಾಯಿತೋ ಹಾಗೆ ಶಿವನು ಕೆಲವು ಸಲ ಬ್ರಹ್ಮನ ಶಿರಗಳಿಂದಲೂ ಕೆಲವು ಸಲ ವಿಷ್ಣುವಿನ ಶಿರದಿಂದಲೂ ಹೊಮ್ಮುವುದು ಪುರಾಣಗಳಲ್ಲಿ ಅಲ್ಲಲ್ಲಿ ಕಂಡುಬರುತ್ತದೆ. ನಾಶಕಾರಕನಾದ ರುದ್ರನು ಸಂಕರ್ಷಣನಿಂದ ಜನಿಸುತ್ತಾನೆ ಮತ್ತು ಇಡೀ ಸೃಷ್ಟಿಯನ್ನು ಸುಟ್ಟು ಹಾಕುವ ಅಂತಿಮ ಅಗ್ನಿ ಅವನಾಗಿದ್ದಾನೆ. ವೈಕುಂಠ ಲೋಕಗಳ ಪೈಕಿ ಒಂದರಲ್ಲಿ ಸದಾಶಿವನಿದ್ದುದರ ವರ್ಣನೆಯು ವಾಯುಪುರಾಣದಲ್ಲಿ ಬರುತ್ತದೆ. ಆ ಸದಾಶಿವನು ಭಗವಾನ್ ಕೃಷ್ಣನ ನೇರ ವಿಸ್ತರಣೆ ಹಾಗೂ ಪ್ರಭುವಿನ ಲೀಲೆಗಳಿಂದಾಗಿ ಉದ್ದಿಷ್ಟನಾದವನು ಸದಾಶಿವನು. ಶಂಭು ವೈಕುಂಠ ಲೋಕಗಳ ಸದಾಶಿವನ ವಿಷ್ಣುವಿನ ವಿಸ್ತರಣೆಯೆಂದು ಮತ್ತು ಅವನ ಸಂಗಾತಿ ಮಹಾಮಾಯೆಯು ರಮಾದೇವಿ ಅಥವಾ ಲಕ್ಷ್ಮಿಯ ವಿಸ್ತರಣೆ ಎಂದು ಹೇಳುತ್ತಾರೆ. ಮಹಾಮಾಯೆಯು ಐಹಿಕ ಪ್ರಕೃತಿಯ ಜನ್ಮಸ್ಥಾನದ ಮೂಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಈಗ ನಮ್ಗೆ ಇಲ್ಲಿ ಶಿವನ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಶಿವ ಯಾರು ಅಂತ ಬಿಟ್ಟು ಅರ್ಥ ಮಾಡಿಸಿದ್ದಾರೆ. ಅದಾದ್ಮೇಲೆ ಮುಂದಿನ ಶ್ಲೋಕಗಳಿದೆ ನಮ್ಗೆ. ಸೊ ಶಿವನು ಅಷ್ಟೇನೆ, ಅವರು ಭಗವಂತನ ಜೊತೆ ಆ ದಾಸ್ಯ ಭಾವದಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಇಚ್ಛೆ ಪಡ್ತಾರೆ ಅಂತ ನಮ್ಗೆ ಅರ್ಥ ಮಾಡಿಸ್ತಾರೆ ಅಲ್ವಾ? ಸೊ ನಾವು ಇದಕ್ಕಿಂತ ಮುಂಚೆ ನಾವು ಲೆವೆಲ್ 1 ಅಲ್ಲೂ ಸಹ ನಾವು ತಿಳ್ಕೊಂಡಿದೀವಿ. ಸೊ ಇದು ಏನು ಶಿವ ಅವರು ಕಣ್ಮುಚ್ಕೊಂಡು ಯಾವಾಗ್ಲೂ ಧ್ಯಾನ ಮಾಡ್ತಿರ್ತಾರೆ. ಆಗ ಪಾರ್ವತಿ ಮಾತೆ ಕೇಳ್ತಾಳೆ ಅಲ್ವಾ, ನೀವೇನೆ ಅಂದ್ರೆ ಈ ಸೃಷ್ಟಿಯನ್ನ ಮಾಡೋರು, ನೀವೇ ಭಗವಂತ, ಆದ್ರೆ ನೀವು ಯಾರ ಒಂದು ಧ್ಯಾನವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಲ್ವಾ? ಅವಾಗ ಶಿವ ಏನ್ ಹೇಳ್ತಾರೆ? ಹರೇ ಕೃಷ್ಣ. ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ, ಜಪ ಮಾಡ್ತಾರೆ, ಧ್ಯಾನ ಮಾಡ್ತೇನೆ ಇದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ? ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ ಅಲ್ವಾ? ಸೊ ಆರಾಧನೆಗಳಲ್ಲೇನೆ ತುಂಬಾ ಪರಮವಾದಂತಹ ಆರಾಧನೆ ವಿಷ್ಣುವಿನ ಆರಾಧನೆ. ನಾನು ವಿಷ್ಣುವನ್ನ ನಾನು ಧ್ಯಾನಿಸ್ತಾ ಇದ್ದೀನಿ. ಸೊ ಅದಕ್ಕಿನ್ನ ತುಂಬಾ ಪರಮವಾದದ್ದು ವಿಷ್ಣುವಿನ ಆ ಒಂದು ಭಕ್ತರ ಒಂದು ಆರಾಧನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ನಾನು ಸಹ ವಿಷ್ಣುವಿನ ಆರಾಧನೆನೇ ಮಾಡ್ತಾ ಇದೀನಿ, ಸೊ ನೀನು ಸಹ ವಿಷ್ಣುವಿನ ಆರಾಧನೆಯನ್ನೇ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರ ಆಮೇಲೆ ನಮ್ಗೆ ಹೇಳ್ತಾರೆ ಅಲ್ವಾ, ಈ ತರ ಬ್ರಹ್ಮಾದಿ ರುದ್ರರು ಮತ್ತೆ ಶಿವ ಎಲ್ಲರನ್ನೂ ಸಹ ಭಗವಂತನ ಆರಾಧನೆ ಮಾಡ್ತಾ ಇದ್ರೆ, ಸೊ ನೀವ್ ಯಾಕೆ ಇನ್ನ ಯೋಚನೆ ಮಾಡ್ತಾ ಇದ್ದೀರಾ? ನೀವೂನು ಸಹ ಆ ಒಂದು ವಿಷ್ಣುವಿನ್ಗೆ ಮೊರೆ ಹೋಗಿ ಅಂತಾನೆ ನಮ್ಗೆ ಲೆವೆಲ್ 1 ಅಲ್ಲಿ ಹೇಳ್ಕೊಡೋದು ಅಲ್ವಾ? ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ? ಸದಾಶಿವನ ಬಗ್ಗೆ ಹೇಳ್ತಾ ಇದ್ದಾರೆ. ಅಪರಿಮಿತ ಬ್ರಹ್ಮಾಂಡಗಳಲ್ಲಿ ಆವಿರ್ಭವಿಸುವವನು ಸದಾಶಿವನ ವಿಸ್ತರಣೆಯೂ ಆದ ರುದ್ರನು ಗುಣಾವತಾರನೂ ಆಗಿದ್ದಾನೆ ಅಲ್ವಾ? ಇವಾಗ ಅವರು ಎಲ್ಲಾ ಬ್ರಹ್ಮಾಂಡದಲ್ಲೂ ಸಹ ಅವರು ಆ ಶಿವನ ಕೆಲಸ ಏನಿದೆ ಆ ಒಂದು ಲಯಕಾರ, ಆ ಲಯವನ್ನ ಮಾಡ್ಲಿಕ್ಕೋಸ್ಕರ ಅವ್ರು ಎಲ್ಲಾ ಬ್ರಹ್ಮಾಂಡದಲ್ಲೂ ಅವರು ಆವಿರ್ಭವಿಸ್ತಾರೆ ಅಲ್ವಾ? ಮತ್ತೆ ಅವರು ಗುಣಾವತಾರದಲ್ಲಿ ಒಬ್ರು ಅಲ್ವಾ? ಎಷ್ಟು ಗುಣಾವತಾರದಲ್ಲಿ ಯಾರ್ಯಾರು ಬರ್ತಾರೆ? ಹರೇ ಕೃಷ್ಣ. ಬ್ರಹ್ಮ, ವಿಷ್ಣು, ಶಿವ ಅಲ್ವಾ? ಸೊ ಬ್ರಹ್ಮ ಯಾವ ಒಂದು ಗುಣವನ್ನು ಪ್ರತಿನಿಧಿಸ್ತಾರೆ? ಅವರು ಬ್ರಹ್ಮ ಇಲ್ಲ ಬ್ರಹ್ಮ ರಜೋಗುಣ, ವಿಷ್ಣು ಸತ್ವಗುಣ, ಶಿವ ತಮೋಗುಣ. ಅದನ್ನೇ ಇಲ್ಲಿ ತಮೋಗುಣ. ಶಿವ ತಮೋಗುಣ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಗುಣಾವತಾರದಲ್ಲೂ ಸಹ ಒಬ್ರೆ, ಮತ್ತೆ ಅವರು ಎಲ್ಲ ಅಸಂಖ್ಯಾತವಾದಂತಹ ಬ್ರಹ್ಮಾಂಡಗಳಲ್ಲಿ ಇರುವಂತಹ ಅಸಂಖ್ಯಾತವಾದ ದೇವತೆಗಳ ಗಣಕ್ಕೆ ಅವರು ಪ್ರಮುಖರಾಗಿದ್ದಾರೆ, ಅವರು ಆಭರಣ ಪ್ರಾಯರಾಗಿದ್ದಾರೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಇವಾಗ ಶಿವನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶಿವ ಅಥವಾ ರುದ್ರ ಅವ್ರದ್ದು 12 ವಿಸ್ತರಣೆಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರ ಹೆಸರುಗಳೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಅಜೈಕಪಾತ್, ಅಹಿಬ್ರದ್ನ, ವಿರೂಪಾಕ್ಷ, ರೈವತಹರ, ಬಹುರೂಪ, ದೇವಶ್ರೇಷ್ಠ, ತ್ರಯಂಬಕ, ಸಾವಿತ್ರ, ಜಯಂತ, ಪಿನಾಕಿ ಹಾಗೂ ಅಪರಾಜಿತ. ಸೊ ಇದಲ್ಲದೇನೆ
ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಹಾಗೂ ಸೋಮಯಾಜಿ ಎನ್ನುವ ಹೆಸರುಗಳಲ್ಲಿ ರುದ್ರನ 8 ರೂಪಗಳು ಇದೆ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ಬೇರೆ ಏನೂ ಅಲ್ಲ, ಇವೆಲ್ಲನೂ ಸಹ ರುದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಎಲ್ಲ ರುದ್ರರು ಹೇಗಿರ್ತಾರೆ ಅಂತಂದ್ರೆ ಅವರು 5 ಮುಖಗಳನ್ನ ಪಂಚಮುಖಧಾರಿಗಳಾಗಿದ್ದಾರೆ. ಮತ್ತೆ 3 ಕಣ್ಣುಗಳಿದೆ ಅವರಿಗೆ, ಮತ್ತೆ ದಶಬಾಹು 10 ತೋಳುಗಳಿದೆ ಅವರಿಗೆ, 10 ಕೈಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ರುದ್ರನನ್ನ ಬ್ರಹ್ಮನಿಗೆ ಹೋಲಿಸುವುದು, ಜೀವಿ ಎಂದು ಪರಿಗಣಿಸುವುದು ಕೆಲವು ಸಲ ಕಂಡು ಬಂದಿದೆ ಅಲ್ವಾ. ಸೊ ಬ್ರಹ್ಮ ಸೃಷ್ಟಿ ಮಾಡ್ಬೇಕು ಅಂತ ಅವನಿಗೆ ಆದೇಶ ಆದಾಗ, ಸೊ ಬ್ರಹ್ಮ ಏನ್ ಮಾಡ್ತಾರೆ, ಫಸ್ಟ್ ಹುಟ್ಟಿರೋದು ಚತುಷ್ಕುಮಾರರು. ಆದ್ರೆ ಚತುಷ್ಕುಮಾರರು ಅವರು ನಾವು ಮದ್ವೆ ಮಾಡ್ಕೊಳೋದಿಲ್ಲ, ನಾವು ಬ್ರಹ್ಮಚಾರಿಯಾಗಿ ಉಳಿತೀವಿ ಅಂತ ಹೇಳಿದಾಗ ಇವಾಗ ಭಗವಂತನ ಆ ಒಂದು ಆದೇಶ ಏನಿದೆ ಅದನ್ನ ಪಾಲಿಸ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಅವಾಗ ಏನಾಗುತ್ತೆ, ಅವರ ಭ್ರೂ ಮಧ್ಯದಿಂದ ಈಗ ರುದ್ರನ ಒಂದು ಜನನ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾರೆ, ರುದ್ರನನ್ನ ಬ್ರಹ್ಮನಿಗೂ ಸಹ ಹೋಲಿಸ್ತಾರೆ, ಅಂದ್ರೆ ಜೀವಿ ಅನ್ನೋ ತರ ಪರಿಗಣಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ರುದ್ರನನ್ನು ದೇವೋತ್ತಮ ಪರಮಪುರುಷನ ಪಾರ್ಶ್ವಿಕ ವಿಸ್ತರಣೆ ಎಂದು ವಿವರಿಸಲಾದಾಗ ಅವನನ್ನು ಶೇಷನಿಗೆ ಹೋಲಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಇವಾಗ ತತ್ವಗಳನ್ನ ನೋಡ್ಕೊಂಡ್ ಬಂದ್ರೆ ನಮ್ಗೆ ಇಲ್ಲಿ ವಿಷ್ಣು ತತ್ವ ಇದೆ, ಜೀವ ತತ್ವ ಇದೆ, ಮತ್ತೆ ಅವೆರಡರ ಮಧ್ಯೆ ಬರೋದು ಈ ಶಿವ ತತ್ವ ಅಂತ. ಸೊ ಶಿವ ಇವಾಗ ಅಂದ್ರೆ ನಾವು ಭಗವಂತ ಅಂತ ಹೇಳ್ಬಿಟ್ಟು ಈಕ್ವಲ್ ಅಂತಾನು ನಾವು ಹೇಳಿಕ್ ಆಗೋದಿಲ್ಲ, ಮತ್ತೆ ಅವನನ್ನ ಜೀವಿಗೂ ನಾವು ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅವರ ಸ್ಥಾನ ಬಂದು ಮಧ್ಯ, ಅಂದ್ರೆ ವಿಷ್ಣು ತತ್ವ ಮತ್ತೆ ಜೀವ ತತ್ವದ ಮಧ್ಯೆ ಬರುತ್ತೆ ಶಿವ ತತ್ವ. ಆದ್ರೆ ಇವಾಗ ನಾವು ಬ್ರಹ್ಮನನ್ನ ನಾವು ಜೀವ ತತ್ವ ಅಂತಾನೆ ನಾವು ಹೇಳ್ತೀವಿ, ಒಬ್ಬ ಜೀವಿ ಅಂತಾನೆ ಹೇಳ್ತೀವಿ. ಆದ್ರೆ ಶಿವನನ್ನ ನಾವು ಯಾವತ್ತೂ ನಾವು ಜೀವಿ ಅಂತ ಹೇಳೋದಿಲ್ಲ. ಅದೇ ತರ ನಾವು ಅವ್ರನ್ನ ಭಗವಂತ ಅಂತನೂ ಸಹ ನಾವು ಅವ್ರನ್ನ ಪರಿಗಣಿಸೋದಿಲ್ಲ. ಸೊ ಅವ್ರು ಮಧ್ಯದಲ್ಲಿ ಬರ್ತಾರೆ, ಅವರವ ಸ್ಥಾನ. ಆದ್ದರಿಂದ ಶಿವನು ಏಕಕಾಲಕ್ಕೆ ವಿಷ್ಣುವಿನ ವಿಸ್ತರಣೆಯು ಸೃಷ್ಟಿಯನ್ನು ಲಯಗೊಳಿಸುವ ತನ್ನ ಧಾರಣ ಶಕ್ತಿಯ ಪ್ರಭಾವದಿಂದಾಗಿ ಜೀವಿಗಳಲ್ಲಿ ಒಬ್ಬನು ಆಗಿದ್ದಾನೆ. ಸೊ ಇವಾಗ ಅವರನ್ನ ಏನನ್ನ ಹೇಳ್ತಾರೆ, ಶೇಷನಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಅವರು ಒಂದು ವಿಷ್ಣುವಿನ ಒಂದು ಅಂಶ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅವರು ಏಕಕಾಲದಲ್ಲಿ ಅವರಿವಾಗ ಏನನ್ನ ಅವರು ಹೊಂದಿದ್ದಾರೆ, ವಿಷ್ಣುವಿನ ವಿಸ್ತರಣೆನೂ ಆಗಿದ್ದಾರೆ, ಮತ್ತೆ ಸೃಷ್ಟಿಯನ್ನು ಲಯಗೊಳಿಸುವಂತಹ ಒಂದು ಶಕ್ತಿಯ ಪ್ರಭಾವದಿಂದ ಅವ್ರನ್ನ ಒಬ್ಬ ಜೀವಿ ಅಂತನೂ ಸಹ ಪರಿಗಣಿಸ್ತಾ ಇದ್ದಾರೆ. ಸೊ ಅವನಿಗೆ ವಿಷ್ಣುವಿನ ವಿಸ್ತರಣೆ ಆದಾಗ ಅವನಿಗೆ ಹರ ಅಂತ ಕರೀತಾರೆ. ಈ ಹರ ಅವರು ಈ 3 ಗುಣಗಳೇನಿದೆ ಅದಕ್ಕೆ ಅತೀತನಾದವನು. ಅವನು ಈ 3 ಗುಣದಲ್ಲಿ ಯಾವ್ದ್ರಲ್ಲೂ ಇರೋದಿಲ್ಲ ಅವನು. ಹರ ಅಂತ ಅಂದ್ರೆ ವಿಷ್ಣುವಿನಿಂದ ಬಂದಿರುವಂತಹ ಆ ಹರ. ಆದ್ರೆ ಅವನು ಈ ಹರನು ತಮೋಗುಣದ ಸ್ಪರ್ಶಕ್ಕೆ ಬಂದಾಗ ಪ್ರಾಕೃತಿಕ ತ್ರಿಗುಣಗಳ ಕಲ್ಮಶವನ್ನು ಇಟ್ಟುಕೊಂಡೇ ಅವತರಿಸುತ್ತಾನೆ. ಆದ್ರೆ ಅವನು ಇವಾಗ ತಮೋಗುಣದ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದಾಗ ಅವನು ಆ ಒಂದು ಈ 3 ಗುಣಗಳ ಒಂದು ಕಲ್ಮಶವನ್ನು ಇಟ್ಕೊಂಡೇ ಅವನು ಅವತರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಗತಿಯನ್ನ ಶ್ರೀಮದ್ ಭಾಗವತದಲ್ಲೂ ಹೇಳಿದೆ, ಬ್ರಹ್ಮ ಸಮಿತಿಯಲ್ಲೂ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಭೌತ ಪ್ರಕೃತಿಯು ತಟಸ್ಥ ಮತ್ತು ವ್ಯಕ್ತ ಸ್ಥಿತಿಯಲ್ಲಿದ್ದಾಗ ರುದ್ರನು ಸದಾ ಆಕೆಯ ಸಂಘದಲ್ಲೇ ಇರುತ್ತಾನೆ, ಹಾಗೂ ಪ್ರಕೃತಿ ಗುಣಗಳು ಕೆರಳಿದಾಗ ಶಿವನು ಪ್ರಕೃತಿಯ ಜೊತೆ ದೂರದಿಂದ ಸಂಘ ಬೆಳೆಸುತ್ತಾನೆ. ಸೊ ಅದು ಅಂದ್ರೆ ಭೌತಿಕ ಪ್ರಕೃತಿಯು ತಟಸ್ಥ ಮತ್ತೆ ವ್ಯಕ್ತ ಸ್ಥಿತಿಯಲ್ಲಿ ಇದ್ದಾಗ ಶಿವ ಅಂದ್ರೆ ರುದ್ರ ಆ ಪ್ರಕೃತಿ ಜೊತೆನೇ ಇರ್ತಾನೆ. ಆದ್ರೆ ಯಾವಾಗ ಇಲ್ಲಿ ಆ ಪ್ರಕೃತಿಯ ಗುಣಗಳು ಕೆರಳಿದಾಗ ಅಂತಂದ್ರೆ ಆ ಲಯ ಆದಾಗ ಅವನು ಪ್ರಕೃತಿಯಿಂದ ದೂರ ಇರ್ತಾನೆ. ಸೊ ಈ ತರ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಹೇಳಿದೆ. ಬ್ರಹ್ಮ ಸಮಿತಿಯಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ವಿಷ್ಣುಗೂ ಮತ್ತೆ ಶಿವನಿಗೆ ಇರುವಂತಹ ವ್ಯತ್ಯಾಸವನ್ನ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಏನಂತ ಹೇಳ್ತಾರೆ ಅಲ್ಲಿ ಬ್ರಹ್ಮ ಸಮಿತಿಯಲ್ಲಿ, ಹಾಲಿಗೂ ಮೊಸರಿಗೂ ಏನ್ ಸಂಬಂಧ ಇದೆಯೋ ಅದೇ ಸಂಬಂಧ ವಿಷ್ಣು ಹಾಗೂ ಶಿವನಿಗೆ ಇರೋದು ಅಲ್ವಾ. ಸೊ ವಿಷ್ಣುವನ್ನ ಹಾಲಿಗೆ ಹೋಲಿಸ್ತಾರೆ, ಶಿವನನ್ನ ಮೊಸರಿಗೆ ಹೋಲಿಸ್ತಾರೆ ಅಲ್ವಾ. ಯಾವಾಗ ಮೊಸರಾಗುತ್ತೆ, ಹಾಲಿಗೆ ನಾವು ಎಪ್ಪಾಕ್ದಾಗ್ಲೇನೆ ಮೊಸರಾಗೋದು. ಅಂದ್ರೆ ಏನರ್ಥ, ಇಲ್ಲಿ ಶಿವ ಈ ಒಂದು ಭೌತಿಕ ತ್ರಿಗುಣಗಳ ಸಂಪರ್ಕಕ್ಕೆ, ಅಂದ್ರೆ ಇಲ್ಲಿ ಸಂಪರ್ಕಕ್ಕೆ ಬರ್ತಾ ಇದ್ದಾನೆ. ಈ ಭೌತಿಕ ತ್ರಿಗುಣಗಳು ಕಲ್ಮಶ ಅಲ್ವಾ. ನಾವು ಈ 3 ಗುಣದಲ್ಲಿ ಯಾವುದೇ ಗುಣದಲ್ಲಿ ಇದ್ರೂ ಸಹ ನಾವು ಈ ಭೌತಿಕ ಪ್ರಪಂಚದಲ್ಲೂ ನಾವು ಇರ್ಬೇಕಾಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ಅದಕ್ಕೆ ನಾವು ಈ 3 ಗುಣಗಳನ್ನ ಮೀರ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಈ ಭೌತಿಕ ಸೃಷ್ಟಿಯ ಸಮಯದಲ್ಲಿ ಈ ಹರ ಈ 3 ಕಲ್ಮಶಗಳ ಜೊತೆ, ಈ 3 ಗುಣಗಳ ಜೊತೆ ಅವನು ಸಂಪರ್ಕಕ್ಕೆ ಬರೋದ್ರಿಂದ ಅವನಿವಾಗ ಮೊಸರಾಗ್ತಾನೆ, ಅಂದ್ರೆ ಹಾಲಿಗೆ ಹೆಪ್ಪ ಹಾಕ್ದಂಗೆ. ಮತ್ತೆ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬಹುದು, ಹಾಲಿನಿಂದ ಮೊಸರಾಗುತ್ತೆ ಹೊರತು ಮೊಸರಿನಿಂದ ಹಾಲಾಗೋದಿಲ್ಲ. ಅಂದ್ರೆ ವಿಷ್ಣುವಿನಿಂದ ಶಿವ ಬರ್ತಾರೆ ಹೊರತು ಶಿವನಿಂದ ವಿಷ್ಣು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಕೆಲವು ಘಟಕ ಪದಾರ್ಥಗಳಿಂದಾಗಿ ಹಾಲು ಮೊಸರಾಗಿ ಪರಿವರ್ತಿತವಾಗುತ್ತದೆ. ಹೀಗಿರುತ್ತಾ ಹಾಲು ಹಾಗೂ ಮೊಸರುಗಳಿರುವ ಘಟಕ ವಸ್ತುಗಳು ಒಂದೇ ಆದರೂ ಈ 2 ಪದಾರ್ಥಗಳು ನಿರ್ವಹಿಸುವ ಕಾರ್ಯ ಬೇರೆ ಬೇರೆ ತೆರನದ್ದು ಅಲ್ವಾ. ಸೊ ಇವಾಗ ವಿಷ್ಣುವಿನಿಂದ ಶಿವ ಬಂದ್ರೂ ಸಹ, ಅಂದ್ರೆ ಹಾಲಿನಿಂದ ಮೊಸರು ಬಂದ್ರೂ ಹಾಲಿನ ಒಂದು ಎಲ್ಲ ಅದ್ರಲ್ಲಿ ಏನೆಲ್ಲ ಇರಬೇಕು ಪದಾರ್ಥಗಳೆಲ್ಲನೂ ಸಹ ಸೇಮೇ ಇರುತ್ತೆ. ಆದ್ರೆ ಅವ್ರು ಮಾಡೋ ಕೆಲಸ ಬೇರೆ, ಹಾಲಿನ ಕೆಲಸ ಬೇರೆ, ಮೊಸರಿನ ಕೆಲಸ ಬೇರೆ, ಅದರ ಉಪಯೋಗ ಬೇರೆ. ಅದೇ ತರನೇ ಇಲ್ಲಿ ವಿಷ್ಣುವಿನ ಒಂದು ಕೆಲಸ ಕಾರ್ಯಗಳು ಬೇರೆ, ಮತ್ತೆ ಶಿವನ ಕೆಲಸ ಕಾರ್ಯಗಳನ್ನು ಬೇರೆ ಬೇರೆದು. ಇದೇ ರೀತಿ ಶಿವನು ವಿಷ್ಣುವಿನ ವಿಸ್ತರಣೆ. ಆದರೂ ಶಿವನು ವ್ಯಕ್ತ ಜಗತ್ತಿನ ನಾಶ ಕಾರ್ಯದಲ್ಲಿ ಪಾತ್ರ ವಹಿಸುತ್ತಾನಾದ್ದರಿಂದ ಅವನು ಪರಿವರ್ತಿತ ನಾದನೆಂದು ಗಣಿಸಲಾಗುತ್ತದೆ. ಹಾಲು ಹೇಗೆ ಮೊಸರಾಗಿ ಪರಿವರ್ತವಾಯಿತು ಹಾಗೆ
ಹಾಗೆ ಸೊ ಇಲ್ಲಿ ಶಿವ ಈಗ ಇಲ್ಲಿ ಅವರು ಲಯಕಾರಕನಾಗಿರೋದ್ರಿಂದ ನಾಶ ಮಾಡೋದ್ರಿಂದ ಅವನಿವಾಗ ವಿಷ್ಣು ಇವಾಗ ಶಿವನ ರೂಪದಲ್ಲಿ ಅವನು ನಾಶವನ್ನ ಮಾಡ್ತಾರೆ. ಅವರು ವಿಷ್ಣುವಾಗಿ ಅವರು ಏನು ಈ ಪಾಲನೆಯನ್ನ ಮಾಡ್ತಾರೆ. ಅದೇ ವಿಷ್ಣು ಅವರು ನಾಶ ಕಾರ್ಯವನ್ನ ಮಾಡಿದಾಗ ಅವರು ಶಿವನ ರೂಪದಲ್ಲಿ ಅವರು ಮಾಡ್ತಾರೆ. ಶಿವನು ಕೆಲವು ಸಲ ಬ್ರಹ್ಮನ ಶಿರಗಳಿಂದಲೂ ಕೆಲವು ಸಲ ವಿಷ್ಣುವಿನ ಶಿರದಿಂದಲೂ ಹೊಮ್ಮುವುದು ಪುರಾಣದಲ್ಲಿ ಅಲ್ಲಲ್ಲಿ ಕಂಡು ಬರುತ್ತದೆ. ಇವಾಗ ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋದು ಬ್ರಹ್ಮನಿಂದ ಅವರು ಭ್ರೂ ಮಧ್ಯದಲ್ಲಿ ಅವರು ಹುಟ್ಟು ಬಂದಿದ್ದಾರೆ. ಅಂದ್ರೆ ಅವರು ಕೋಪ ಮಾಡ್ಕೊಂಡಾಗ ಹುಟ್ಟು ಬಂದಿದ್ದಾರೆ. ಅದಕ್ಕೆ ಅವ್ರನ್ನ ರುದ್ರ ಅಂತ ಕರೀತಾರೆ. ಅಂದ್ರೆ ಈ ಪುರಾಣದಲ್ಲಿ ಕೆಲವು ಕಡೆ ಬರುತ್ತೆ ವಿಷ್ಣುವಿನ ಶಿರದಿಂದಲೂ ಸಹ ಶಿವ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಾಶಕಾರಕನಾದ ರುದ್ರನು ಸಂಕರ್ಷನಿಂದ ಜನಿಸುತ್ತಾನೆ ಮತ್ತು ಇಡೀ ಸೃಷ್ಟಿಯನ್ನು ಸುಟ್ಟು ಹಾಕುವ ಅಂತಿಮ ಅಗ್ನಿ ಅವನಾಗಿದ್ದಾನೆ. ಸೊ ಇವಾಗ ಕೊನೆಯಲ್ಲಿ ಪ್ರಳಯ ಆಗೋ ಸಮಯದಲ್ಲಿ ಅವನು ಎಲ್ಲವನ್ನ ಧ್ವಂಸ ಮಾಡ್ತಾನೆ. ಆ ರುದ್ರ, ಆ ನಾಶಕಾರಕನಾಗಿ ಬರುವಂತಹ ರುದ್ರ ಅವನು ಸಂಕರ್ಷನಿಂದ ಬರ್ತಾನೆ ಮತ್ತೆ ಇಡೀ ಸೃಷ್ಟಿಯನ್ನು ಅವನು ಸುಟ್ಟು ಹಾಕುವಂತಹ ಕಾರ್ಯ ಅವಂದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವೈಕುಂಠ ಲೋಕಗಳ ಪೈಕಿ ಒಂದರಲ್ಲಿ ಸದಾಶಿವನಿದ್ದುದರ ವರ್ಣನೆಯು ವಾಯು ಪುರಾಣದಲ್ಲಿ ಬರುತ್ತದೆ. ನೋಡಿ, ಸದಾಶಿವ ಅವರು ವೈಕುಂಠದಲ್ಲಿ ಅವರು ಅಂದ್ರೆ ಅವರು ಶಾಶ್ವತವಾಗಿ ಇರುವಂತಹ ಒಂದು ಜಾಗ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ಆ 21 ನಾಮಗಳು ನಾವು ಕೇಶವ ಮಾಧವ ಗೋವಿಂದ ಅದೇನೆಲ್ಲ ಹೇಳ್ಕೊತೀವಿ ಅವೆಲ್ಲನೂ ಸಹ ಅವರೆಲ್ಲರೂ ಸಹ ಬೇರೆ ಬೇರೆ ಆ ವೈಕುಂಠದಲ್ಲೇ ಅವ್ರದ್ದೇ ಬೇರೆ ಬೇರೆ ಒಂದು ಲೋಕಗಳಿದೆ. ಸೊ ಅದೇ ತರನೇ ಇಲ್ಲಿ ಶಿವನು ಸಹ ಅಲ್ಲಿ ವೈಕುಂಠದಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ವಾಯುಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸದಾಶಿವನು ಭಗವಾನ್ ಕೃಷ್ಣನ ನೇರ ವಿಸ್ತರಣೆ ಹಾಗೂ ಪ್ರಭುವಿನ ಲೀಲೆಗಳಿಗಾಗಿ ಉದ್ದೇಶನಾಗಿರುವನು. ಆ ಸದಾಶಿವ ಯಾರು ಅಲ್ಲಿ ವೈಕುಂಠದಲ್ಲಿದ್ದಾರಲ್ಲ ಅವರು ಕೃಷ್ಣನ ನೇರ ವಿಸ್ತರಣೆ ಅವರು ಮತ್ತೆ ಪ್ರಭುವಿನ ಲೀಲೆಗಳಿಗೋಸ್ಕರನೇ ಅವರು ಅಲ್ಲಿದ್ದಾರೆ ಸದಾಶಿವನಾಗಿ. ಸೊ ಸದಾಶಿವನನ್ನ ಶಂಭು ಅಂತ ನಾವು ಕರಿತೀವಿ. ವೈಕುಂಠ ಲೋಕಗಳ ಸದಾಶಿವನ ವಿಷ್ಣುವಿನ ವಿಸ್ತರಣೆ ಎಂದು ಮತ್ತು ಅವನ ಸಂಗಾತಿ ಮಹಾಮಾಯೆಯು ರಮಾದೇವಿ ಅಥವಾ ಲಕ್ಷ್ಮಿಯ ವಿಸ್ತರಣೆ ಎಂದು ಹೇಳುತ್ತಾರೆ. ಸೊ ಇವಾಗ ಅಲ್ಲಿ ವೈಕುಂಠದಲ್ಲಿ ಇರುವಂತಹ ಆ ಸದಾಶಿವ ಯಾರಿದ್ದಾರೆ ಅವರು ವಿಷ್ಣುವಿನ ನೇರ ವಿಸ್ತರಣೆ. ಮತ್ತೆ ಅದೇ ತರ ಆ ಸದಾಶಿವನ ಸಂಗಾತಿ ಯಾರಿದ್ದಾಳೆ ಮಹಾಮಾಯೆ ಯಾರಿದ್ದಾಳೆ ಅವಳು ರಮಾದೇವಿ ಅಥವಾ ಲಕ್ಷ್ಮಿಯ ವಿಸ್ತರಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮಹಾಮಾಯೆಯು ಐಹಿಕ ಪ್ರಕೃತಿಯ ಜನ್ಮಸ್ಥಾನದ ಮೂಲ. ಸೊ ಈ ಮಹಾಮಾಯೆ ಈ ಐಹಿಕ ಪ್ರಪಂಚ ಬಂದಿದೆ ಅಂತಂದ್ರೆ ಅದರ ಮೂಲ ಯಾರು ಅಂತಂದ್ರೆ ಮಹಾಮಾಯೆ. ಅದಕ್ಕೆ ನಾವು ಪಾರ್ವತಿ ಪರಮೇಶ್ವರನನ್ನ ನಾವು ತಂದೆ ತಾಯಿ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೀವಿ. ಆದ್ರೆ ನಾವು ನಿಜವಾಗ್ಲೂ ಅವರ ಮೂಲವನ್ನ ಹುಡುಕೊಂಡು ಹೋದ್ರೆ ನಮಗೆ ಗೊತ್ತಾಗುತ್ತೆ ಕೃಷ್ಣನಿಂದನೇ ಇವರೆಲ್ಲ ಬಂದಿರೋದು ಅಂತ ಹೇಳ್ಬಿಟ್ಟು. ಈಗ ನಮ್ಗೆ ಶಿವನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಾರೆ ಶಿವ ಯಾರು ಅಂತ. ಈಗ ಮುಂದಿನ ಶ್ಲೋಕಗಳಲ್ಲಿ ಆ ಶಿವನು ಸಹ ಕೃಷ್ಣನ ಸೇವಕನಾಗ್ಲಿಕ್ಕೆ ಬಯಸ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 80. ತೇನ್ಹೋ ಕರೇನ ಕೃಷ್ಣೇರ ದಾಸ್ಯ ಪ್ರತ್ಯಾಶ ನಿರಂತರ ಕಹೆ ಶಿವ ಮೋಹಿ ಕೃಷ್ಣ ದಾಸ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಿಯಾ ಮಾತಾಜಿ? ಓದಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಫೋಟೋ ಅಡ್ಡ ಬಂದಿದೆ. ಓಕೆ ಮಾತಾಜಿ. ತೇಜೋ ಕರೇನ ಕೃಷ್ಣೇರ ದಾಸ್ಯ ಪ್ರತ್ಯಾಶ ನಿರಂತರ ಕಹೆ ಶಿವ ಮೋಹಿ ಕೃಷ್ಣ ದಾಸ. ತೇಜುಹೋ ಅವನು ಕರೇನ ಇಷ್ಟಪಡುತ್ತಾನೆ ಕೃಷ್ಣೇರ ಪ್ರಭು ಕೃಷ್ಣನ ದಾಸ್ಯ ಪ್ರತ್ಯಾಶ ಸೇವಕನಾಗಿರುವುದರ ಅಂಬಲವನ್ನು ನಿರಂತರ ಎಂದೆಂದಿಗೂ ಕಹೆ ಹೇಳುತ್ತಾನೆ ಶಿವನು ಮುಯಿ ನಾನು ಕೃಷ್ಣದಾಸ ಕೃಷ್ಣನ ಒಬ್ಬ ಸೇವಕ. ಅನುವಾದ: ಅವನು ಕೂಡ ಭಗವಾನ್ ಕೃಷ್ಣನ ಸೇವಕನಾಗಿರುವುದನ್ನೇ ಬಯಸುತ್ತಾನೆ. ಶ್ರೀ ಸದಾಶಿವನು ಸರ್ವದಾ ನಾನು ಪ್ರಭು ಕೃಷ್ಣನ ಸೇವಕ ಎಂದೇ ಹೇಳುತ್ತಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇವಾಗ ಸದಾಶಿವ ಯಾರು ಅಂತ ನಾವು ತಿಳ್ಕೊಂಡ್ವಿ. ಅವರು ವೈಕುಂಠದಲ್ಲಿದ್ದಾರೆ. ಅವರು ಯಾವಾಗ್ಲೂ ಸಹ ಕೃಷ್ಣನ ಸೇವಕನಾಗಿರೋದಕ್ಕೆ ಅವರು ಬಯಸ್ತಾ ಇದ್ದಾರೆ. ನಾನು ಯಾವಾಗ್ಲೂ ಪ್ರಭು ಕೃಷ್ಣನ ಸೇವಕ ಅಂತಾನೆ ಅವರು ಹೇಳ್ತಾ ಇರ್ತಾರೆ. ನಾವು ಮತ್ತೆ ಮುಂದೆ ನೋಡ್ತೀವಿ ನಾವು 86ನೇ ಶ್ಲೋಕದಲ್ಲಿ. ಅಲ್ಲಿ ಅದ್ವೈತಾಚಾರ್ಯರು ಅಷ್ಟೇ ಯಾವಾಗ್ಲೂ ಸಹ ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನಾನು ಯಾವಾಗ್ಲೂ ಅವ್ರ ಹಿರಿಯರಾದ್ರೂ ಸಹ ಗುರು ಸಮಾನರಾದ್ರೂ ಸಹ ಅವ್ರು ಏನ್ ಹೇಳ್ಕೊತಾ ಇರ್ತಾರೆ ಯಾವಾಗ್ಲೂ ಅಂದ್ರೆ ನಾನು ಭಗವಾನ್ ಚೈತನ್ಯರ ದಾಸ ನಾನು ಪ್ರಭು ಚೈತನ್ಯರ ದಾಸ ಅವರ ದಾಸರ ದಾಸ ಅಂತ ಹೇಳ್ಕೊಂಡಿರ್ತಾರೆ. ಇಲ್ಲಿ ಶ್ಲೋಕ 81. ಕೃಷ್ಣ ಪ್ರೇಮೆ ಉನ್ಮತ್ತ ವಿಫಲ ದಿಗಂಬರ ಕೃಷ್ಣ ಗುಣ ಲೀಲಗಾಯ ನಾಚೆ ನಿರಂತರ. ಹರೇ ಕೃಷ್ಣ. ರೋಹಿಣಿ ಎಸ್ ಭಟ್ ಮಾತಾಜಿ. ರೋಹಿಣಿ ಎಸ್ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾ. ನಂಗೆ ಓದ್ಲಿಕ್ಕೆ ಆಗುದಿಲ್ಲ, ಮತ್ತೆ ಬೇರೆಯವ್ರಿಗೆ ಕೊಡಿ. ಓಕೆ.
ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 81. ಮಾತಾಜಿ ಕೇಳಿಸ್ತಾ ಇದ್ದಾನೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೇಳಿಸ್ತಾ ಇದೆ ಕೃಷ್ಣ. ಮಾತಾಜಿ, ಓದಿ ಮಾತಾಜಿ. ಕೇಳಿಸ್ತಿದೆ, ಓದಿ ಮಾತಾಜಿ. ಕೃಷ್ಣ ಪ್ರೇಮೇ ಉನ್ಮತ್ತ ವಿಹಲ್ವ ದಿಗಂಬರ, ಕೃಷ್ಣ ಗುಣ ಲೀಲಾ ಗಾಯ ನಾಚೆ ನಿರಂತರ. ಕೃಷ್ಣ ಪ್ರೇಮದ ಉನ್ಮಾದದಲ್ಲಿ ಉನ್ಮತ್ತ ಹೆಚ್ಚು ಕಡಿಮೆ ಹುಚ್ಚನಾಗಿ, ವಿಹಲ್ವ ಮತ್ತನಾಗಿ, ದಿಗಂಬರ ಬತ್ತಲಾಗಿ, ಕೃಷ್ಣ ಪ್ರಭು ಕೃಷ್ಣನ ಗುಣ ಲಕ್ಷಣಗಳು, ಲೀಲಾ ಕಾರ್ಯಗಳು, ಗಾಯ ಹಾಡುತ್ತಾನೆ, ನಾಚೆ ನರ್ತಿಸುತ್ತಾನೆ, ನಿರಂತರ ಒಂದೇ ಸಮನೆ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಸದಾಶಿವನು ಭಾವೋನ್ಮಾದ ತುಂಬಿದ ಕೃಷ್ಣ ಪ್ರೇಮದಿಂದ ಮತ್ತನಾಗುತ್ತಾನೆ. ಬೆತ್ತಲೆ ಮೈಯಲ್ಲಿ ಪ್ರಭು ಕೃಷ್ಣನ ಗುಣಗಳ ಹಾಗೂ ಲೀಲೆಗಳ ಬಗೆಗೆ ಹಾಡುತ್ತಾ ನಿರಂತರವಾಗಿ ನರ್ತಿಸುತ್ತಾನೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ನೋಡಿ ಅವ್ರು ಎಷ್ಟು ಸದಾಶಿವ ಏನ್ ಮಾಡ್ತಾ ಇದಾರೆ, ಅವರು ಯಾವಾಗಲೂ ಅವರು ಆ ಒಂದು ಕೃಷ್ಣ ಪ್ರೇಮದಿಂದ ಮತ್ತರಾಗ್ತಾ ಇದ್ದಾರೆ. ಅವರು ಬೆತ್ತಲೆ ಮೈಯಲ್ಲಿ ಅವರು ಕೃಷ್ಣನ ಗುಣಗಾನ ಲೀಲೆಗಳ ಬಗ್ಗೆ ಹಾಡು ಹೇಳ್ತಾ ಅವರು ನಿರಂತರವಾಗಿ ನರ್ತನ ಮಾಡ್ತಿರ್ತಾರೆ. ಶಿವ ಅಲ್ವಾ, ನಾವು ನೋಡಿರೋ ಹಾಗೇನೆ ಶಿವ ಅವರು ಯಾರೇ ಬಂದ್ರು ಸಹ ಅವ್ರನ್ನ ಅಸಿತೋಷ ಅಂತ ನಾವು ಕರಿತೀವಿ. ಯಾಕಂದ್ರೆ ಅವರು ಯಾರೇ ಬಂದ್ರು ಅವ್ರಿಗೆ ವರ ಕೊಟ್ಬಿಡ್ತಾರೆ, ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಮ್ಗೆ ಅದನ್ನ ಆಚಾರ್ಯರು ಏನಂತ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಶಿವ ಯಾವಾಗ್ಲೂ ಅವರು ಆ ಸಂಕರ್ಷಣ ಧ್ಯಾನದಲ್ಲಿ ಅವ್ರು ಇರ್ತಾರೆ. ಅದಕ್ಕೆ ಯಾರು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಬರೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಯಾರಾದ್ರೂ ಬಂದ್ರೆ ಅವ್ರಿಗೆ ಅವ್ರ ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಅವ್ರಿಗೆ ತಥಾಸ್ತು ಅಂತ ಹೇಳ್ಬಿಡ್ತಾರೆ. ಅದೇ ಯಾರಾದ್ರೂ ವೈಷ್ಣವರು ಬಂದ್ರೆ ಅವ್ರೇನಾದ್ರು ಬಂದಾಗ ಕೃಷ್ಣ ಅವಾಗ ಶಿವ ಕಂಡ್ಬಿಡ್ತಾನಂತೆ, ಓ ನನ್ನ ಒಡೆಯನ ದಾಸ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅಷ್ಟು ವೈಷ್ಣವರಂದ್ರೆ ತುಂಬಾ ಇಷ್ಟ ಅಂತೆ ಶಿವನಿಗೆ. ಸೊ ಅದನ್ನ ನಮ್ಗೆ ಆಚಾರ್ಯರು ಹೇಳ್ತಾರೆ. ಶ್ಲೋಕ 82. ಪಿತಾ ಮಾತಾ ಗುರು ಸಖಾ ಭಾವಕೇನೆ ನಾಯ, ಕೃಷ್ಣ ಪ್ರೇಮೇರ ಸ್ವಭಾವೇ ದಾಸ್ಯ ಭಾವ ಸೇ ಕರೆಯ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಶ್ವೇತಾ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ. ಮಾತಾಜಿ. ಓದಿ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಯಾವುದು? ಕೃಷ್ಣ ಓದಿ ಮಾತಾಜಿ. 81 ಅಲ್ವಾ ಮಾತಾಜಿ? 81 ಓದಿ ಮತ್ತೆ. 82. 82. ಓಕೆ ಮತ್ತೆ. ಪಿತಾ ಮಾತಾ ಗುರು ಸಖಾ ಭಾವಕೆ ನಿನಯ, ಕೃಷ್ಣ ಪ್ರೇಮೇರ ಸ್ವಭಾವೇ ದಾಸ್ಯ ಭಾವ ಸೇಕರಯ. ಪಿತಾ ತಂದೆ, ಮಾತಾ ತಾಯಿ, ಗುರು ಹಿರಿಯ, ಬೋಧಕ ಸಖ ಸ್ನೇಹಿತ, ಭಾವ ಕರಗಿದ ಮನಸ್ಸು, ಕೇನೆ ನಯ ಇದ್ದುಕೊಳ್ಳಲಿ, ಕೃಷ್ಣ ಪ್ರೇಮೇರ ಕೃಷ್ಣ ಪ್ರೇಮದ, ಸ್ವಭಾವೇ ಸ್ವಾಭಾವಿಕ ಗುಣವು, ದಾಸ್ಯ ಭಾವ ಸೇವಕನಾಗಬೇಕೆನ್ನುವ ಮನಸ್ಸು, ಸೇ ಅದು, ಕರಯ ಮಾಡುತ್ತದೆ. ಅನುವಾದ: ತಂದೆ ತಾಯಿ ಗುರು ಸ್ನೇಹಿತ ಹೀಗೆ ಯಾರದೇ ಸ್ಥಾನದಲ್ಲಿ ನಿಂತು ಯೋಚಿಸಿದರೂ ದಾಸ್ಯ ಭಾವದ್ದೇ ಮೇಲುಗೈಯಾಗಿದೆ. ಕೃಷ್ಣ ಪ್ರೇಮದ ಸ್ವಭಾವವೇ ಹೀಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ತಂದೆ ತಾಯಿ ಗುರು ಸ್ನೇಹಿತ ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹ ಸೊ ಅಲ್ಲಿ ದಾಸ್ಯ ಭಾವ ಅನ್ನೋದೇ ಅಂದ್ರೆ ಅದೇನೆ ತುಂಬಾ ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಅದರದೇ ಮೇಲ್ಗೈ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರೇಮದ ಸ್ವಭಾವವೇ ಹಾಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 83. ಏಕ ಕೃಷ್ಣ ಸರ್ವ ಸೇವ್ಯ ಜಗತ್ ಈಶ್ವರ, ಹಾರಾಯತ ಸಭಾ ತಾಂಡ್ರ ಸೇವಕಾನುಚರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಏಕ ಕೃಷ್ಣ ಸರ್ವ ಸೇವೆ ಜಗತ ಈಶ್ವರ, ಆರಾಯಿತ ಸಭ ತಾರ ಸೇವಕಾನುಚರ. ಏಕ ಕೃಷ್ಣ ಒಬ್ಬ ಪ್ರಭು ಕೃಷ್ಣನು, ಸರ್ವ ಸೇವ್ಯ ಎಲ್ಲರಿಂದ ಸೇವೆ ಪಡೆಯುವ ಅರ್ಹತೆಯುಳ್ಳವನು, ಜಗತ್ ಈಶ್ವರ ಬ್ರಹ್ಮಾಂಡದೊಡೆಯ, ಆರಾಯತ ಸಭ ಇತರ ಎಲ್ಲರೂ, ತಾರ ಅವನ ಸೇವಕ, ಅನುಚರ ದಾಸರು. ಅನುವಾದ: ಜಗತ್ತಿನ ಏಕೈಕ ಒಡೆಯನು ಬ್ರಹ್ಮಾಂಡದ ಪ್ರಭುವು ಆದ ಭಗವಾನ್ ಕೃಷ್ಣನು ಸಮಸ್ತರಿಂದಲೂ ಸೇವೆಗೊಳ್ಳಲು ಅರ್ಹನಾದವನು. ದಿನದಲ್ಲಿ ಪ್ರತಿಯೊಬ್ಬರು ಅವನ ದಾಸರೇ ಆಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಕೃಷ್ಣ ಯಾರು? ಅವರು
ಅಲ್ವಾ. ದೇವೋತ್ತಮ ಪರಮಪುರುಷ ಅವರು, ಜಗತ್ತಿನ ಏಕೈಕ ಒಡೆಯ ಅಲ್ವಾ. ಸೊ ನಾವಿಲ್ಲಿ ನೋಡ್ಕೊಂಡು ಹೋದ್ರೆ ಹೌದು, ಇವಾಗ ನಮ್ಮ ಮನೆಗೆ ನಾವು ಒಡೆಯರಿರ್ಬೋದು, ಅಥವಾ ಇವಾಗ ಒಂದು ರಾಜ್ಯಕ್ಕೆ ಒಬ್ಬ ಮಂತ್ರಿ ಒಡೆಯ ಇರ್ಬೋದು, ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಒಡೆಯ ಇರ್ಬೋದು. ಆದ್ರೆ ನಾವು ಇದನ್ನ ಜಗತ್ತನ್ನ ನೋಡ್ಕೊಂಡು ಹೋದ್ರೆ ಎಷ್ಟೊಂದು ಜನ ಒಡೆಯರಿದ್ದಾರೆ, ಆದ್ರೆ ಎಲ್ಲ ಒಡೆಯರ ಒಡೆಯ ಅವರು ಕೃಷ್ಣ ಅಲ್ವಾ. ಮತ್ತೆ ಅವರು ಒಡೆಯನಾಗಿರೋದ್ರಿಂದ ಅವನು ಎಲ್ಲರಿಂದನೂ ಅವರು ಸೇವೆಗೊಳ್ಳಲಿಕ್ಕೆ ಅರ್ಹರಾಗಿದ್ದಾರೆ ಅಲ್ವಾ. ನೋಡಿ, ನಮ್ಗೆ ಏನು ಅರ್ಹತೆ ಇಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೀವಿ, ಎಲ್ಲರೂ ನನ್ನ ಸೇವೆನೆ ಮಾಡ್ಲಿ, ನಾನ್ ಹೇಳ್ದಂಗೆ ಕೇಳಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ನಾವ್ ನಿಜವಾಗ್ಲೂ ನೋಡ್ಕೊಂಡ್ರೆ ಪ್ರತಿಯೊಬ್ಬರೂ ಸಹ ಕೃಷ್ಣನ ದಾಸ ನೇರವಾಗಿ ಅಥವಾ ಅವರ ದಾಸರಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 84. ಶ್ರೀ ಕೃಷ್ಣ ಅವತೀರ್ಣ ಚೈತನ್ಯ ಈಶ್ವರ ಆತ ಏವ ಆರಸಭಾ ತಾನ್ಹಾರ ಕಿಂಕರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 84. ಶ್ರೀ ಕೃಷ್ಣ ಅವತೀರ್ಣ ಚೈತನ್ಯ ಈಶ್ವರ ಆತ ಏವ ಆರಸಭಾ ತಾನ್ಹಾರ ಕಿಂಕರ. ಶ್ರೀ ಅದೇ ಕೃಷ್ಣ, ಪ್ರಭು ಕೃಷ್ಣನು ಅವತೀರ್ಣ ಇಳಿದು ಬಂದಿದ್ದಾನೆ, ಚೈತನ್ಯ ಈಶ್ವರ ದೇವೋತ್ತಮ ಪರಮಪುರುಷ ಭಗವಾನ್ ಚೈತನ್ಯರಾಗಿ, ಅತ ಏವ ಆದ್ದರಿಂದ, ಆರ ಇತರರು, ಸಭ ಎಲ್ಲರೂ, ತಾನ್ಹರ ಕಿಂಕರ ಅವನ ದಾಸರು. ಅದೇ ಕೃಷ್ಣನು ಈಗ ದೇವೋತ್ತಮ ಪರಮ ಭಗವಾನ್ ಚೈತನ್ಯರಾಗಿ ಇಳಿದು ಬಂದಿದ್ದಾನೆ, ಆದ್ದರಿಂದ ಪ್ರತಿಯೊಬ್ಬರೂ ಅವನ ದಾಸರೇ ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವ್ ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಅಲ್ವಾ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ಅರ್ಥ ಮಾಡ್ಸಕ್ಕೆ ಹೋದಾಗ ಅವರು ಫಸ್ಟ್ ಕೃಷ್ಣನ ಬಗ್ಗೆನೇ ಹೇಳ್ಕೊಂಡು ಹೋದ್ರು. ಅದಕ್ಕೆ ನಮಗೆ ಕನ್ಫ್ಯೂಸ್ ಆಗೋಯ್ತು ಅಲ್ವಾ, ಇವ್ರು ಏನ್ ಮಾತಾಡ್ತಾ ಇದಾರೆ, ಕೃಷ್ಣನ್ ಬಗ್ಗೆ ಹೇಳ್ಕೊಂಡು ಹೋಗ್ತಿದಾರಲ್ಲ, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳೋದ್ರ ಬದ್ಲು ಅಂತ ನಾವ್ ಅನ್ಕೊಂಡ್ವಿ ಅಲ್ವಾ. ಅವ್ರಿಗೆ ಕೃಷ್ಣನ ಗುಣಗಾನ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಅವರು ಒಂದ್ ಲೈನ್ ಏನ್ ಹೇಳ್ತಾರೆ, ಆ ಕೃಷ್ಣ ಬೇರೆ ಯಾರು ಅಲ್ಲ, ಈ ಚೈತನ್ಯ ಮಹಾಪ್ರಭುಗಳೇ ಅಂತ ಹೇಳ್ತಾರೆ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ದಾಸತ್ಯವನ್ನ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಎಲ್ಲರೂ ಕೃಷ್ಣನಿಗೆ ದಾಸರಾಗ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಕೃಷ್ಣನೇ. ಅಂದ್ರೆ ಏನ್ ಅರ್ಥ, ನಾವು ಸಹ ಚೈತನ್ಯ ಮಹಾಪ್ರಭುಗಳಿಗೆ ದಾಸರಾಗಿರ್ಬೇಕು ಅಂತ. ಅದಕ್ಕೆ ನಾವ್ ಯಾವಾಗ್ಲೂ ಈ ಒಂದು ಸೆಂಟೆನ್ಸ್ ಅಂದ್ರೆ ಈ ಒಂದು ಶ್ಲೋಕನ ಯಾವಾಗ್ಲೂ ನಾವು ಇದನ್ನ ಹೇಳ್ಕೋಬೇಕು. ಸೊ ಎಲ್ಲರೂ ಹೇಳಿ, ಚೈತನ್ಯರ ದಾಸ ಮೂಯಿ ಚೈತನ್ಯರ ದಾಸ. ಮಾತಾಜಿ 86 ತೋರಿಸಿ ಮಾತಾಜಿ, ನಾಳೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ. ಸೊ ಇದೊಂದು ಹೇಳೋಣ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಎಲ್ಲರೂ ಕಲ್ತ್ಕೋಬೇಕಾಗಿರೋ ಶ್ಲೋಕ 86. ಎಲ್ಲರೂ ಹೇಳಿ ಅದು. ಚೈತನ್ಯರ ದಾಸ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುನಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುನಿ ತಾನ್ರ ದಾಸೇರ ದಾಸ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಇದು ಅದ್ವೈತಾಚಾರ್ಯರು ಹೇಳ್ತಾ ಇದಾರೆ, ನಾನು ಭಗವಾನ್ ಚೈತನ್ಯರ ದಾಸ, ಭಗವಾನ್ ಚೈತನ್ಯರ ದಾಸ, ನಾನು ಪ್ರಭು ಚೈತನ್ಯರ ದಾಸ, ಅವರ ದಾಸರ ದಾಸ ಅಂತ ಹೇಳ್ಬಿಟ್ಟು ನೋಡಿ ಪದೇ ಪದೇ ಹೇಳ್ತಾ ಇದಾರೆ. ಒಂದ್ಸತಿ ಅಲ್ಲ ಅಲ್ವಾ, 3-4 ಸತಿ ಅವರು ಹೇಳ್ತಾ ಇದಾರೆ. ಈ ತರ ಅವ್ರು ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಗಟ್ಟಿಯಾಗಿ ಅವರು ಇದನ್ನೇ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಚೈತನ್ಯರ ದಾಸ ಚೈತನ್ಯರ ದಾಸ, ನಾನು ಯಾರು ಅಂದ್ರೆ ಚೈತನ್ಯರ ದಾಸ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಅವರು ಹಾಡ್ತಾರೆ. ಸೊ ಅದಾದ್ಮೇಲೆ ಅವರು ಮೌನ ತಾಳಿ ಒಂದ್ ಕಡೆ ಕುತ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಿಲ್ಸೋಣಂತೆ. ಚೈತನ್ಯ ಚರಿತ್ರಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಪಂಚತತ್ವ ಕಿ ಜೈ, ಶೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಲ್ವಾ ನಾವು ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವಾಗ ನಾವು ನಿತ್ಯಾನಂದ ಹರೇ ಕೃಷ್ಣ ನಿತ್ಯಾನಂದ ಪ್ರಭುಗಳ ಬಗ್ಗೆ ನಾವು ತಿಳ್ಕೊಂತಾ ಹೋದಾಗ ಆ ಕೃಷ್ಣನ ಗ್ರೇಟ್ನೆಸ್ ನಮ್ಗೆ ಗೊತ್ತಾಗ್ತಾ ಹೋಯ್ತು ಅಲ್ವಾ. ಈಗ ನೋಡಿ, ಇಲ್ಲಿ ದಾಸತ್ಯದ ಭಾಗದ ಬಗ್ಗೆ ನಾವು ತಿಳ್ಕೊಂತ ಇರ್ಬೇಕಾದ್ರೆ ಕೃಷ್ಣನ ಆ ಸ್ವೀಟ್ನೆಸ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಸೊ ಗ್ರೇಟ್ನೆಸ್ ಮತ್ತೆ ಸ್ವೀಟ್ನೆಸ್ ನಾವು ನೋಡ್ತಾ ಇದೀವಿ. ಅದಕ್ಕೆ ನಮ್ಗೆ ಎಷ್ಟು ಒಂಥರ ಖುಷಿ ಆಗ್ತಿದೆ ಅಲ್ವಾ, ಯಾಕೆ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ನನಗೆ ಈ ಅವಕಾಶ ಮಾಡಿಕೊಟ್ಟಿರುವಂತ ಇಸ್ಕಾನ್
ಮಂಗಳೂರು ಮತ್ತೆ ಶ್ರೀವಾಸಂಗನ್ ಪ್ರಭುಜಿಗೆ, ನಾಗವೇಣಿ ಮಾತಾಜಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಲಲಿತಾ ಮಾತಾಜಿಗೆ ತುಂಬಾ ಧನ್ಯವಾದಗಳು, ಅವ್ರು ನನಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನನ್ನ ಏನಾದ್ರೂ ತಪ್ಪಾಗಿ ಏನಾದ್ರೂ ವಿವರಣೆ ಕೊಟ್ಟಿದ್ರೆ ನನ್ನ ಮೇಲೆ ಕ್ಷಮೆ ಇರ್ಲಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ? ಹರೇ ಕೃಷ್ಣ. ಮಾಡಿ ಮತ್ತೆ.